24x7 ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ತಮ್ಮಗಳಿಗೆ ಒಂದು ಜಾಗೃತಿಯನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ. ಜೊತೆಗೆ ಇವತ್ತಿನ ಕಾರ್ಯಕ್ರಮ ಎಲ್ಲರಲ್ಲೂ ಕೂಡ ಭಯ ಆತಂಕವನ್ನು ನಿವಾರಿಸಿ ನಮ್ಮಲ್ಲಿ ಇರುವಂತಹ ನಿರ್ಲಕ್ಷ್ಯಗಳನ್ನು ಹೋಗಲಾಡಿಸಿ ಸ್ವಲ್ಪ ಹೊತ್ತು ಕೂಡ ಅವೇರ್ನೆಸ್ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಸಕ್ತ ಕಾಲಘಟ್ಟದಲ್ಲಿ ಇದು ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ಯಾಕೆಂದರೆ ನಮ್ಮ ಜೀವನ ಮಾಡರ್ನೈಸೇಷನ್ ಆಗ್ತಾ ಇದೆ. ಹಾಗಿದ್ದಾಗ ಆ ಮಾಡರ್ನೈಸೇಷನ್ಗಳಲ್ಲಿ ಈ ಹಿಂದೆ ನಾಯಿಗಳು ಮನೆಯ ಹೊರಗಿತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ನಾಯಿಗಳು ಮನೆಯ ಒಳಗಿದೆ. ಬರಬಾರ್ದೇನಿಲ್ಲ, ಬರಬಹುದು. ಯಾಕೆಂದರೆ ನಮ್ಮ ರೀತಿಯೇ ಅದು ಕೂಡ ಒಂದು ಒಳ್ಳೆಯ ಅದಕ್ಕೂ ಮನಸ್ಸಿದೆ ಅಥವಾ ಜೀವ ಇದೆ. ಭಾಳ ಜನರು ಪ್ರಾಣಿ ಪ್ರಿಯ ಈ ಬಗ್ಗೆ ಹೇಳ್ತಾರೆ. ಸೊ ಹಾಗಾಗಿ ಅದರಲ್ಲೇ ಆಕ್ಷೇಪಗಳಿಲ್ಲ. ಯಾಕೆ ಈ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಬಂದಾಗ, ಮನೆಯಲ್ಲಿ ಸಾಕುವಂತಹ ಬೆಕ್ಕಾಗಿರ್ಬೋದು, ಸಾಕುವಂತಹ ನಾಯಿ ಆಗಿರ್ಬೋದು, ಅವುಗಳಿಂದ ನಮಗೆ ಮಾರಣಾಂತಿಕವಾಗಿರುವಂತಹ ಕಾಯಿಲೆಯೂ ಕೂಡ ಬರಬಹುದು ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ವಿಜ್ಞಾನ ಕೂಡ ಅದೇ ರೀತಿ ಹೇಳುತ್ತೆ. ಭಾರತ ದೇಶದಲ್ಲಿ ಈ ಒಂದು ಮಾರಣಾಂತಿಕವಾಗಿರುವಂತಹ ಕಾಯಿಲೆಗೆ ಪ್ರತಿ ವರ್ಷ 20,000 ಜನರು ಸಾಯ್ತಾರೆ, ಸಾವನ್ನಪ್ತಾರೆ, ಕೊನೆಯುಸಿರನ್ನು ಎಳಿತಾರೆ ಅಂತ ಬಂದಾಗ, ಆ ಭಯಾನಕವಾಗಿರುವಂತಹ ಮಾರಣಾಂತಿಕವಾಗಿರುವಂತಹ ಕಾಯಿಲೆಗೆ ರೇಬೀಸ್ ಅನ್ನುವಂಥ ಹೆಸರಿದೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಇದು ಹೊಸದೇನಲ್ಲ. ಬಹಳಷ್ಟು ವರ್ಷಗಳಿಂದಲೂ ಕೂಡ ರೇಬೀಸ್ ಅನ್ನುವಂತಹ ಈ ಮಹಾಮಾರಿ, ಭಯಾನಕವಾಗಿರುವಂತಹ ಮಾರಣಾಂತಿಕ ಕಾಯಿಲೆ ಪದೇ ಪದೇ ಮನುಷ್ಯನನ್ನು ಕಾಡುತ್ತೆ, ಜೊತೆಗೆ ಮನುಷ್ಯನನ್ನು ಅಂತ್ಯಗೊಳಿಸುತ್ತೆ. ಎಲ್ಲ ರೋಗಗಳಿಗಿಂತಲೂ ಬಹುಶಃ ವೈದ್ಯಕೀಯ ಲೋಕ ಜೊತೆಗೆ ವೈಜ್ಞಾನಿಕ ಲೋಕ ಎಲ್ಲ ರೋಗಗಳಿಗಿಂತಲೂ ಕೂಡ ಅತ್ಯಂತ ಭಯಾನಕವಾಗಿರುವಂತಹ ಗುಣಲಕ್ಷಣಗಳುಳ್ಳಂತಹ ರೋಗ ಅಂತ ಹೇಳಿದ್ರೆ, ಕಾಯಿಲೆ ಅಂತ ಹೇಳಿದ್ರೆ ಅದು ರೇಬಿಸ್ ಕಾಯಿಲೆ. ರೇಬಿಸ್ ಕಾಯಿಲೆಗೆ ಮದ್ದಿಲ್ವಾ ಅಂತ ಬಂದಾಗ ಮದ್ದು ಇದೆ, ವ್ಯಾಕ್ಸಿನೇಷನ್ ಇದೆ. ಬಟ್ ಸ್ಟಿಲ್ ರೇಬಿಸ್ ಅನ್ನುವಂತಹ ಕಾಯಿಲೆ ಒಂದು ಹಂತಕ್ಕೆ ಹೋದಾಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ನಾವು ಪ್ರಥಮ ಹಂತದಲ್ಲೇ ನಾಯಿ ಕಚ್ಚಿದಂತಹ ಸಂದರ್ಭದಿಂದಲೇ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು, ನಾವು ತೆಗೆದುಕೊಳ್ಳುವಂತಹ ಕೆಲವು ಡಿಸಿಷನ್ಗಳು ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸುತ್ತೆ. ಆದರೆ ಅದು ಎಲ್ಲಿ ನಮ್ಮ ಬೌಂಡ್ರಿಯನ್ನು ಮೀರಿ ಹೋಗುತ್ತೆ, ತದನಂತರ ಯಾರ ಕೈಯಲ್ಲೂ ಏನೂ ಕೂಡ ಇರಲ್ಲ. ವೈದ್ಯ ಲೋಕಕ್ಕಾಗಲಿ ಅಥವಾ ವಿಜ್ಞಾನ ಲೋಕಕ್ಕಾಗಲಿ ಅಥವಾ ವ್ಯಾಕ್ಸಿನೇಷನ್ಗಳಿಗಾಗಲಿ ಏನೂ ಮಾಡೋಕ್ಕಾಗಲ್ಲ. ಅಂತಹ ಭಯಾನಕವಾಗಿರುವಂಥ ರೋಗ ಲಕ್ಷಣಗಳನ್ನು ಹೋಗಲಾಡಿಸಿ ಕೊನೆಗೆ ಆ ರೋಗಿಯ ಪ್ರಾಣಕ್ಕೆ ಕುತ್ತನ್ನು ತರುತ್ತೆ. ಹಾಗಿದ್ದಾಗ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಬಹು ಕಡಿತ ಎಷ್ಟು ಡೇಂಜರಸ್ ಅನ್ನುವಂತಹ ವಿಚಾರದ ಬಗ್ಗೆ ಮಾತನಾಡ್ತಿದ್ದೀವಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಬಹು ಕಡಿತ ಎಷ್ಟು ಡೇಂಜರಸ್ ಅನ್ನೋದಕ್ಕೆ ಕಳೆದ ವರ್ಷ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ಒಂದು ವಿಡಿಯೋ ವಾಟ್ಸಪ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ವೈರಲ್ ಆಗಿತ್ತು. ಅಂದರೆ ಒಬ್ಬ ಹುಡುಗ, ಬಾಲಕ ತನ್ನ ತಂದೆಯ ತೊಡೆಯ ಮೇಲೆ ಕೊನೆಯುಸಿರೆಳೆದಂತಹ ಒಂದು ವಿಡಿಯೋ, ನರಳಿ ಪ್ರಾಣ ಬಿಟ್ಟಂತಹ ಒಂದು ವಿಡಿಯೋ. ಅಂದರೆ ಆ ಬಾಲಕನಿಗೆ ನಾಯಿ ಕಚ್ಚಿತ್ತು, ಆದರೆ ಆ ಬಾಲಕ ಮನೆಯವರಿಗೆ ಹೆದರಿ, ಅಂದರೆ ಇಂಜೆಕ್ಷನ್ ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೆದರಿ ಅದನ್ನು ವಿಚಾರವನ್ನು ಆತ ಹೇಳಲಿಲ್ಲ ಮನೆಯವರಿಗೆ. ಆದರೆ ಆ ರೋಗ ಉಲ್ಬಣಿಸಿ ಕೊನೆಯ ಹಂತಕ್ಕೆ ಬಂದಾಗ ಅದು ರೋಗ ಲಕ್ಷಣಗಳು ವಿಚಿತ್ರವಾಗಿ ಮಾಡುತ್ತೆ. ನೀರನ್ನು ಮುಟ್ಲಿಕ್ಕಾಗಲ್ಲ, ನೀರನ್ನು ಕುಡಿಲಿಕ್ಕಾಗಲ್ಲ. ಇಂತಹ ಪರಿಸ್ಥಿತಿಗಳು ಬಂದಾಗ ಕೊನೆಯದಾಗಿ ಆ ಬಾಲಕ ನರಳಿ ತಂದೆಯ ತೊಡೆಯಲ್ಲಿ ಪ್ರಾಣ ಬಿಟ್ಟಂತಹ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥ ವಿಡಿಯೋ ಬಹಳಷ್ಟು ನಮ್ಮ ಈ ಲೋಕದಲ್ಲಿ, ಆಧುನಿಕತೆಯ ಲೋಕದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿತ್ತು, ಜೊತೆಗೆ ಬಹಳಷ್ಟು ಭಯವನ್ನು ಹುಟ್ಟಿಸಿತ್ತು. ಆದರೂ ಕೂಡ ಆ ಸಂದರ್ಭದಿಂದ ಬಹಳಷ್ಟು ಈ ರೇಬಿಸ್ನ ವಿಚಾರವಾಗಿ ಬಹಳಷ್ಟು ಅಭಿಯಾನಗಳು ಕೂಡ ನಡೆದಿತ್ತು. ಹಾಗಿದ್ದಾಗ ಇಂದು ವರ್ಲ್ಡ್ ರೇಬಿಸ್ ದಿನಾಚರಣೆ. ಅಂದರೆ ಇವತ್ತು ಈ ಒಂದು ರೋಗದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು. ಜೊತೆಗೆ ಬಹಳಷ್ಟು ಇಂತಹ ಪ್ರಕರಣಗಳು ಪ್ರತಿ ಬಾರಿಯೂ ಕೂಡ ನಮ್ಮ ದೇಶದಲ್ಲಿ ದಾಖಲಾಗ್ತಾನೆ ಇದೆ. ಜೊತೆಗೆ ನಮ್ಮ ರಾಜ್ಯದಲ್ಲೂ ಕೂಡ ಇದೇ ತಿಂಗಳಲ್ಲಿ ದಾಖಲಾಗಿದೆ, ಸಾವನ್ನಪ್ಪಿದ್ದಾರೆ ಅಂತ ಬಂದಾಗ ನಾವೊಂದು ಈ ವಿಚಾರದಲ್ಲಿ ಗಮನವನ್ನು ವಹಿಸಲೇಬೇಕಾಗುತ್ತೆ, ಜಾಗೃತಿಯನ್ನು ಇಡಲೇಬೇಕಾಗುತ್ತೆ. ಅಷ್ಟಕ್ಕೂ ಕೂಡ ಏನಿದು ರೇಬಿಸ್, ಯಾವ ರೀತಿ ಇರುತ್ತೆ ರೋಗ ಲಕ್ಷಣಗಳು, ಎಷ್ಟು ಭಯಾನಕವಾಗುತ್ತೆ, ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು. ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಇಂದು ವರ್ಲ್ಡ್ ರೇಬಿಸ್ ಡೇ.
ಮಾರಕ ರೇಬಿಸ್ನಿಂದ ಪಾರಾಗಲು ಏನು ಮಾಡಬೇಕು? ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 20,000 ಜನರ ಪ್ರಾಣ ಹೀರುತ್ತಿರುವ ರೇಬಿಸ್ ರೋಗ ಬರುವುದು ವೈರಸ್ನಿಂದ. ಆದಾಗ್ಯೂ ರೇಬಿಸ್ ನಿಯಂತ್ರಣಕ್ಕೆ ಒಳಪಡುವಂತಹ ರೋಗ. ಆದರೆ ಹುಚ್ಚು ಪ್ರಾಣಿಯ ಸಾಮಾನ್ಯವಾಗಿ ನಾಯಿ ಕಡಿತಕ್ಕೆ ಒಳಗಾದವರು ತಕ್ಷಣವೇ ವೈದ್ಯರಲ್ಲಿ ರೋಗ ಲಕ್ಷಣಗಳು ಆರಂಭವಾಗುವ ಮುನ್ನ ಚಿಕಿತ್ಸೆ ನೀಡಿದರೆ ಮಾತ್ರ ಅದು ಫಲಕಾರಿಯಾಗುತ್ತದೆ. ಒಮ್ಮೆ ಈ ವೈರಸ್ ನರಮಂಡಲವನ್ನ ಪ್ರವೇಶಿಸಿದರೆ ಮೆದುಳಿನಲ್ಲಿ ತೀವ್ರ ಉರಿಯೂತ ಕಾಣಿಸಿಕೊಂಡು ಮತ್ತೆ ಪ್ರಯೋಜನ ನೀಡದಂತಹ ಸ್ಥಿತಿ ಬರುತ್ತದೆ. ಈ ರೋಗದ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸೆಪ್ಟೆಂಬರ್ 28ನೇ ದಿನವನ್ನ ವಿಶ್ವ ರೇಬಿಸ್ ಜಾಗೃತಿ ದಿನವೆಂದು ಗುರುತಿಸಲಾಗಿದೆ. ಲಕ್ಷಣಗಳು ಏನೇನು? ಯಾವುದೇ ಹುಚ್ಚು ಪ್ರಾಣಿ ಅಥವಾ ಪರಚಿದ ಮೇಲೆ ವಾರಗಟ್ಟಲೆ, ಕೆಲವೊಮ್ಮೆ ತಿಂಗಳುಗಳವರೆಗೆ ಲಕ್ಷಣ ಕಾಣಿಸಿಕೊಳ್ಳುವ ಸಮಯ ಬೇಕಾಗುತ್ತದೆ. ಮೊದಲಿಗೆ ಫ್ಲೂ ಮಾದರಿಯಲ್ಲಿ ಜ್ವರ, ತಲೆನೋವು, ಗಂಟಲು ನೋವಿನಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಎಚ್ಚರ ತಪ್ಪುವುದು, ಪಾರ್ಶ್ವವಾಯುವಿನಂತಹ ಲಕ್ಷಣಗಳು, ಸ್ನಾಯುಗಳು ತಿರುಚಿದಂತಾಗುವುದು, ನೀರನ್ನ ಕಂಡ್ರೆ ಭಯವಾಗುವಂತಹ ಲಕ್ಷಣಗಳು ಆರಂಭಗೊಳ್ಳುತ್ತವೆ. ಇವುಗಳ ಬೆನ್ನಿಗೆ ರೋಗಿ ಕೋಮಾಗೆ ಹೋಗಬಹುದು. ನಂತರ ಬದುಕುವುದು 1-2 ದಿನಗಳಷ್ಟೇ. ಹಾಗಾಗಿ ಯಾವುದೇ ಪ್ರಾಣಿ ಕಚ್ಚಿದಾಗೆಲ್ಲ ತಕ್ಷಣ ವೈದ್ಯರನ್ನ ಕಾಣಲೇಬೇಕು. ಅದಕ್ಕೆ ಚುಚ್ಚುಮದ್ದಿನ ಚಿಕಿತ್ಸೆ ಪಡೆಯಲೇಬೇಕು. ರೇಬಿಸ್ ಕುರಿತಾಗಿ ಬಹಳಷ್ಟು ತಪ್ಪು ಕಲ್ಪನೆಗಳು ಜನಮಾನಸದಲ್ಲಿವೆ. ಇದು ಜಾಗೃತಿ ದಿನವಾಗಿರುವುದರಿಂದ ಈ ಕುರಿತ ಮಿಥ್ಯೆಗಳನ್ನ ಹೋಗಲಾಡಿಸಿ ಅರಿವು ಮೂಡಿಸುವ ಪ್ರಯತ್ನವಿದು. ರೇಬಿಸ್ ನಾಯಿಗಳಿಂದ ಮಾತ್ರ ಬರುತ್ತದೆ ಹಾಗೇನಿಲ್ಲ. ಹುಚ್ಚು ಹಿಡಿದ ಯಾವುದೇ ಪ್ರಾಣಿಗಳಿಂದ ರೇಬಿಸ್ ವೈರಸ್ ಪ್ರಸರಣ ಆಗಬಹುದು. ಬಾವಲಿ, ನರಿಯಂತ ಕಾಡು ಪ್ರಾಣಿಗಳಿಂದ, ಬೆಕ್ಕು, ಇಲಿ ಮುಂತಾದ ಮನೆಯ ಸುತ್ತಲಿನ ಪ್ರಾಣಿಗಳಿಂದ ರೇಬಿಸ್ ಹರಡಬಹುದು. ಆದರೆ ಸಾಮಾನ್ಯವಾಗಿ ಹರಡುವುದು ಹುಚ್ಚು ನಾಯಿಯಿಂದ. ಅದರರ್ಥ ನಾಯಿಯಿಂದ ಮಾತ್ರವೇ ಈ ರೋಗ ಬರುತ್ತದೆ ಎಂದಲ್ಲ. ರೇಬಿಸ್ ಅಂಟಿದಾಕ್ಷಣ ಲಕ್ಷಣಗಳು ಕಾಡುತ್ತವೆ. ತಪ್ಪು. ರೇಬಿಸ್ ವೈರಸ್ ವರ್ಧನೆಗೊಳ್ಳಲು ವಾರಗಟ್ಟಲೆ, ಕೆಲವೊಮ್ಮೆ ತಿಂಗಳುಗಟ್ಟಲೆ ಬೇಕಾಗುತ್ತದೆ. ಹಾಗಾಗಿ ನಾಯಿ ಕಚ್ಚಿ 1 ತಿಂಗಳವರೆಗೆ ಏನೂ ಆಗದಿದ್ದರೆ ನಂತರ ಏನೂ ಆಗುವುದಿಲ್ಲ ಎಂದುಕೊಳ್ಳುವಂತಿಲ್ಲ. ಯಾವುದೇ ಪ್ರಾಣಿ ಕಚ್ಚಿದರೂ ತಕ್ಷಣ ವೈದ್ಯರಲ್ಲಿ ಹೋಗಿ ಚುಚ್ಚುಮದ್ದು ತೆಗೆದುಕೊಳ್ಳಲೇಬೇಕು. ರೋಗ ಲಕ್ಷಣ ಕಂಡರೂ ರೇಬಿಸ್ ಗುಣಪಡಿಸಬಹುದು? ಇಲ್ಲ. ಒಮ್ಮೆ ರೋಗ ಲಕ್ಷಣಗಳು ಕಂಡ ಮೇಲೆ ಗುಣವಾಗುವ ಸಾಧ್ಯತೆ ಬಹಳ ಕಡಿಮೆ. ಹಾಗಾಗಿಯೇ ವೈರಸ್ ತನ್ನ ಲಕ್ಷಣ ತೋರುವ ಮುನ್ನ ಸರಣಿ ಚುಚ್ಚುಮದ್ದುಗಳನ್ನು ತೆಗೆದುಕೊಳ್ಳಬೇಕು. ಇದರಿಂದ ರೋಗ ಮುಂದುವರಿಯದಂತೆ ತಡೆಯಲು ಸಾಧ್ಯವಿದೆ. ರೋಗಿಯನ್ನ ಅಪಾಯದಿಂದ ಪಾರು ಮಾಡಬಹುದಾಗಿದೆ. ಪ್ರಾಣಿ ಪ್ರಿಯರಿಗೆ ಮಾತ್ರವೇ ಇದು ಅಂಟುತ್ತದೆ ಹಾಗೆನ್ನಲಾಗದು. ಪ್ರಾಣಿಗಳೊಂದಿಗೆ ಆಕಸ್ಮಿಕ ಸಂಪರ್ಕಕ್ಕೆ ಯಾರು ಬೇಕಿದ್ದರೂ ಬರಬಹುದಲ್ಲ. ಮನೆಯಲ್ಲಿ ಸಾಕಿದ ಪ್ರಾಣಿಗಳಿಗಾದರೂ ಸಾಮಾನ್ಯವಾಗಿ ಚುಚ್ಚುಮದ್ದುಗಳನ್ನು ಹಾಕಿಸಲಾಗುತ್ತೆ. ಆದರೆ ಬೀದಿಯಲ್ಲಿ ಅಥವಾ ತಮ್ಮಷ್ಟಕ್ಕೆ ತಾವಿರುವ ಪ್ರಾಣಿಗಳಿಗೆ ಇಂಥ ಚಿಕಿತ್ಸೆಗಳು ದೊರೆತಿರುವುದಿಲ್ಲ. ಹಾಗಾಗಿ ಯಾರೇ ಪ್ರಾಣಿಗಳ ಸಂಪರ್ಕಕ್ಕೆ ಯಾವುದೇ ರೀತಿಯಲ್ಲಿ ಬಂದರೂ ಉದಾಸೀನ ಮಾಡುವುದಲ್ಲ. ಈ ರೋಗ ಬಾರದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೆಲವು ಅಗತ್ಯ ಕ್ರಮಗಳನ್ನು ಎಲ್ಲರೂ ಅನುಸರಿಸುವುದು ಅಗತ್ಯ. ಮನೆಯಲ್ಲಿರುವ ಸಾಕು ಪ್ರಾಣಿಗಳಿಗೆ ತಪ್ಪದೇ ರೇಬಿಸ್ ನಿರೋಧಕ ಲಸಿಕೆ ಹಾಕಿಸಿ. ಈ ರೋಗ ಪ್ರಸರಣಕ್ಕೆ ಪ್ರಾಣಿಗಳು ಕಚ್ಚಬೇಕೆಂದೇನಿಲ್ಲ. ಜೋರಾಗಿ ಪರಿಚಿದರೂ ಅಪಾಯ ಆಗಬಹುದು. ಹಾಗಾಗಿ ನಿರ್ಲಕ್ಷ್ಯ ಮಾಡದೆ ಚಿಕಿತ್ಸೆ ಪಡೆಯಿರಿ. ಎಸ್, ಇದು ಬಹು ಕಡಿತ ಎಷ್ಟು ಡೇಂಜರ್ಸ್ ಅನ್ನುವಂತಹ ಪ್ರಾಥಮಿಕವಾಗಿರುವಂತಹ ಮಾಹಿತಿ. ಹಾಗಿದ್ದಾಗ ಎಷ್ಟು ಡೇಂಜರಸ್ ಆಗುತ್ತೆ, ಎಷ್ಟು ಎಫೆಕ್ಟಿವ್ ಆಗುತ್ತೆ ಅನ್ನೋಂಥ ಪ್ರಶ್ನೆಗಳ ನಡುವೆ ಮನೆಯಲ್ಲಿರುವಂತಹ ಬೆಕ್ಕು ಕಚ್ಚಿದ್ರು ಕೂಡ, ಮನೆಯಲ್ಲಿರುವಂತಹ ಬೆಕ್ಕು ಪರಚಿದ್ರು ಕೂಡ, ನಾಯಿ ನಮ್ಮ ಮನೇಲಿದೆ, ನಾವು ಚೆನ್ನಾಗಿ ಅದನ್ನು ನೋಡ್ಕೊಳ್ತೀವಿ, ಅದು ಚೆನ್ನಾಗಿದೆ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅಂತ ಹೇಳಿದ್ರು ಕೂಡ ಆ ನಾಯಿ ಕಚ್ಚಿದ್ರು ಕೂಡ ರೇಬಿಸ್ ಬರುವುದು ಗ್ಯಾರಂಟಿ. ಸೊ ಹಾಗಿದ್ದಾಗ ಬೀದಿ ನಾಯಿ ಒಂದು ಕಚ್ಚಿದೆ, ಅಲ್ಲಿ ಮಾತ್ರ ರೇಬಿಸ್ ಬರುತ್ತೆ ಅಂತ ಬಂದಾಗ ಅದು ತಪ್ಪು, ಅದು ಸುಳ್ಳು ಕೂಡ ಹೌದು. ಜೊತೆಗೆ ಯಾವುದೊಂದು ರೋಗ ಲಕ್ಷಣಗಳಿರುವಂತಹ ರೇಬಿಸ್ ನಾಯಿ ಕಚ್ಚಿದ್ರೆ ಮಾತ್ರ ರೇಬಿಸ್ ಬರುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಸೊ ಭಾಳಷ್ಟು ಪ್ರಶ್ನೆಗಳಿದೆ, ನಾನು ಮಾತಾಡ್ತೇನೆ. ತಜ್ಞ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಸೊ ಭಾಳಷ್ಟು ಪ್ರಶ್ನೆಗಳಿದೆ, ನಾನು ಮಾತಾಡ್ತೇನೆ. ತಜ್ಞ ವೈದ್ಯರ ಜೊತೆ ಮಾತಾಡಬೇಕು. ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಹಂತಕ್ಕೆ ಹೋದಾಗ ಈ ಒಂದು ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಭಯಾನಕವಾಗಿರುವಂತಹ ಒಂದು ರೋಗ ಲಕ್ಷಣಗಳು ಕಾಣಲಿಕ್ಕೆ ಸಿಗುತ್ತೆ. ಆತ ವ್ಯಕ್ತಿ ನಾಯಿಯ ರೀತಿಯಲ್ಲಿ ಅಥವಾ ಒಂಥರ ರೀತಿಯಲ್ಲಿ ವರ್ತನೆ ಮಾಡುವಂತಹ ಆ ಒಂದು ಘಟನೆಗಳು
ಯಾರಿಗೂ ಕೂಡ ಬರುವುದು ಬೇಡ, ಯಾರು ಕೂಡ ಬರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಜಾಗೃತಿಯ ಕಾರ್ಯಕ್ರಮ. ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡ್ತದೆ. ನಮ್ಮ ಜೊತೆ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನವೀನ್ ಕುಲಾಲ್ ಅವರಿದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತ ಡಾಕ್ಟರ್ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮಲ್ಲೂ ಕೂಡ ಪ್ರಶ್ನೆಗಳಿದ್ರೆ ನೇರವಾಗಿ ಕರೆ ಮಾಡಬಹುದು. ತಮ್ಮ ಗೊಂದಲಗಳಿದ್ರೆ ಅಥವಾ ತಮ್ಮಲ್ಲಿ ಏನಾದರೂ ಡೌಟ್ಸ್ಗಳಿದ್ರೆ ಅಬೌಟ್ ರೇಬಿಸ್ ವಿಚಾರವಾಗಿ, ಜೊತೆಗೆ ಈ ನಾಯಿಗಳ ಅಥವಾ ಸಾಕು ಪ್ರಾಣಿಗಳ ವಿಚಾರ. ಏಕೆಂದರೆ ಮೊಲದಿಂದಲೂ ಕೂಡ ಬೆಕ್ಕು, ಜೊತೆಗೆ ಮಂಗ, ಜೊತೆಗೆ ನಾಯಿ, ಜೊತೆಗೆ ಇನ್ನಿತರ ಪ್ರಾಣಿಗಳಿಂದಲೂ ಕೂಡ ರೇಬಿಸ್ ಬರುವಂತಹ ಸಾಧ್ಯತೆಗಳಿವೆ. ಸೊ ಹಾಗಿದ್ದಾಗ ಈ ರೇಬಿಸ್ ಅಂತ ಬಂದಾಗ ಭಾಳಷ್ಟು ಭಯ ಆಗುತ್ತೆ. ಅಂದರೆ ಸಣ್ಣದ್ರಿಂದಲೂ ಕೂಡ ಭಾಳಷ್ಟು ಮಕ್ಕಳಿಗೆ ಈ ರೇಬಿಸ್ ಅನ್ನುವಂತಹ ಒಂದು ಕಾಯಿಲೆಯ ಬಗ್ಗೆ ಭಾಳಷ್ಟು ಭಯ ಇದೆ. ಯಾಕಂದರೆ ಮಕ್ಕಳಿಂದ ಕಲ್ತಿರುವಾಗಲೂ ಕೂಡ ನಮಗೆ ಜಾಗೃತಿಯನ್ನು ಕೊಡ್ತಾರೆ ಶಾಲಾ ಕಾಲೇಜುಗಳಲ್ಲಿ. ಬಟ್ ಸ್ಟಿಲ್ ರೇಬಿಸ್ ಅನ್ನುವಂಥದ್ದು ಈಗ ಅತಿಯಾಗಿ ಮುದ್ದು ಮಾಡುವಂತಹ ನಾಯಿ, ಅತಿಯಾಗಿ ಪ್ರೀತಿಸುವಂತಹ ಬೆಕ್ಕುಗಳಿಂದಲೂ ಕೂಡ ರೇಬಿಸ್ ಬರುವಂತಹ ಸಾಧ್ಯತೆಗಳು ಅದೆಷ್ಟೋ ಇದೆ, ನಮ್ಮ ದೇಶದಲ್ಲಿ ದಾಖಲಾಗಿದೆ. ಸೊ ಹಾಗಿದ್ದಾಗ ನೇರವಾಗಿ ಸರ್ ಡಾಕ್ಟರ್, ಸದ್ಯ ರೇಬಿಸ್ ಬಗ್ಗೆ ಬಹಳಷ್ಟು ಈ ಕಾಲಘಟ್ಟದಲ್ಲಿ ಅವೇರ್ನೆಸ್ ಬೇಕಾಗಿದೆ. ಜೊತೆಗೆ ರೇಬಿಸ್ ಅನ್ನುವಂಥದ್ದು ಇನ್ನಿತರ ಕಾಯಿಲೆಗಳಂತಲ್ಲ, ಅತ್ಯಂತ ಭಯಾನಕವಾಗಿರುವಂಥ ಮಾರಣಾಂತಿಕವಾಗಿರುವಂತಹ ಕಾಯಿಲೆ. ಹಾಗಿದ್ದಾಗ ಸದ್ಯ ರೇಬಿಸ್ ಬಗ್ಗೆ ಮೊದಲನೇದಾಗಿ ರೇಬಿಸ್ನ ಗುಣಲಕ್ಷಣಗಳಿಂದಲೇ ನಾನು ಹೋಗಬೇಕಾಗುತ್ತೆ. ರೇಬಿಸ್ ಬರುತ್ತೆ ಅಂತ ಬಂದಾಗ ಈ ನಾಯಿಗಳು, ಬೆಕ್ಕುಗಳು ಎಲ್ಲರಿಂದಲೂ ಕೂಡ ಬರುತ್ತೆ ಅನ್ನುವಂಥದ್ದು ಏನು ಹೇಳ್ತೀರಾ ಸರ್? ಫಸ್ಟ್ ಸೆಕ್ಷನ್ ರೇಬಿಸ್. ಮೊದಲನೇದಾಗಿ ಹುಚ್ಚು ನಾಯಿ ಅನ್ನುವ ಒಂದು ವರ್ಡೇ ರಾಂಗ್. ಹುಚ್ಚು ನಾಯಿಯಿಂದ ಮಾತ್ರ ರೇಬಿಸ್ ಬರಲ್ಲ. ರೇಬಿಸ್ ವಾರ್ಮ್ ಬ್ಲಡೆಡ್ ಅಥವಾ ಬಿಸಿ ರಕ್ತದ ಯಾವುದೇ ಮ್ಯಾಮಲ್ಸ್ ಇಂದ, ಸಸ್ತನಿಂದ ಬರ್ಬೋದು. ಅಂದ್ರೆ ಬೆಕ್ಕು ಇರ್ಬೋದು, ನಾಯಿ ಇರ್ಬೋದು, ನರಿ ಇರ್ಬೋದು, ಬೇರೆ ಪ್ರಾಣಿಗಳು, ಸಾಕಷ್ಟು ಪ್ರಾಣಿಗಳು, ಹುಲಿಗೆ ಕೂಡ ಬರ್ಬೋದು. ಯಾವುದೇ ಕಾಡಿನ ಪ್ರಾಣಿಗಳಿಂದ ರೇಬಿಸ್ ಬರ್ಬೋದು, ನರಿಯಿಂದ ಬರ್ಬೋದು, ಮಂಗಗಳಿಂದ ಬರ್ಬೋದು. ಆದ ಕಾರಣ ನಾವು ಹುಚ್ಚು ನಾಯಿಯಿಂದ ರೇಬಿಸ್ ಬರ್ತದೆ ಅಂತ ಹೇಳೋದಕ್ಕಿಂತಲೂ ರೇಬಿಸ್ ರೋಗ ಕಾಡಿನ ಪ್ರಾಣಿಗಳಿಂದ ಮತ್ತು ಮನೆಯಲ್ಲಿ ಸಾಕಿದ ಒಂದಷ್ಟು ಪ್ರಾಣಿಗಳಿಂದ ಖಂಡಿತ ಬರ್ಬೋದು. ಆ ಬಗ್ಗೆ ನಾವು ಜಾಗರೂಕರಾಗಿರುವುದು ಅತಿ ಅಗತ್ಯ. ಇಲ್ಲಿ ಜಾಗರೂಕತೆ ಅಗತ್ಯ. ಕರೆಕ್ಟ್. ಬರ್ತದೆ ಅಂತ ಹೇಳಿದ ಕೂಡಲೇ ನಾಳೆ ನಾಯಿಯೇ ಸಾಕಬಾರ್ದು, ಬೆಕ್ಕು ಸಾಕಬಾರ್ದು, ನೀವು ಪ್ರಾಣಿ ಸಾಕಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ. ಸಾಕಿದ ನಾಯಿಯನ್ನು ನಾವು ಮನೆಯಲ್ಲಿ ಮಕ್ಕಳಿಗೆ ಯಾವ ರೀತಿ ಕಾಲಕ್ಕೆ ವ್ಯಾಕ್ಸಿನ್ ಕೊಡಿಸ್ತೀವ, ಲಸಿಕೆ ಕೊಡಿಸ್ತೀವಿ. ನಾವು ಮಕ್ಕಳಿಗೆ ಹುಟ್ಟಿದ ತಕ್ಷಣ ಒಂದು ಲಸಿಕೆ ಕೊಡ್ತೀವಿ, ತಿಂಗಳು ಆದ ತಕ್ಷಣ ಕೊಡ್ತೀವಿ, ಆಮೇಲೆ ವರ್ಷ ಪ್ರತಿ ಕೊಡ್ತಾ ಹೋಗ್ತೇವೆ. ಅದೇ ರೀತಿ ನಾಯಿಗೆ ಅಥವಾ ನಿಮ್ಮ ಬೆಕ್ಕಿಗೆ ಕೂಡ ಮನೆಯಲ್ಲಿ ಸಾಕಿದಾಗ ನೀವು ಕೊಡ್ತೀರಿ ಹೌದು ಅಂತಾದ್ರೆ ಆಗ ನೀವು ಅದನ್ನು ಮುದ್ದು ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಕರೆಕ್ಟ್. ಈಗ ನಾಯಿ ಮನೇಲಿ ಸಾಕಿದ ನಾಯಿಯಲ್ಲೂ ಕೂಡ ರೇಬಿಸ್ ಬರುತ್ತೆ ಅಥವಾ ಬರಲ್ಲ ಅನ್ನುವಂಥ ಪ್ರಶ್ನೆಗಳ ನಡುವೆ ತಾವು ಹೇಳಿದಾಗೆ ಅಂದರೆ ಕಾಲಕ್ಕೆ ತಕ್ಕಾಗೆ ಅದಕ್ಕೆ ವ್ಯಾಕ್ಸಿನೇಷನ್ಗಳನ್ನು ಮಾಡ್ತಾ ಹೋಗಬೇಕು. ವ್ಯಾಕ್ಸಿನೇಷನ್ ನಾವು ಏನು ಮಾಡ್ತೀವಿ ಮನುಷ್ಯರಲ್ಲಿ ಆಗುವಾಗ, ಈಗ ಅದು 20 ತಾರೀಕೆ, ಇವತ್ತು 28 ತಾರೀಕು, 28 ತಾರೀಕಿಗೆ ನಿಮಗೆ ಡ್ಯೂ ಇದೆ, ಕೊಡಿಸ್ಬೇಕಿತ್ತು. ನೀವೇನ್ ಮಾಡ್ತೀರಿ, 26ರಿಂದಲೇ ಅದಕ್ಕೆ ಪ್ರಿಪರೇಷನ್ ಮಾಡ್ತೀರಿ. 28 ತಾರೀಕು ಯಾವುದೇ ಬೇರೆ ಕೆಲಸ ಇಟ್ಕೊಳ್ಳದೆ ಅವತ್ತೇ ಮಾಡ್ತೀರಿ. ಒಂದು ವೇಳೆ 28ಕ್ಕೆ ಆಗುದಿಲ್ಲ ಆದ್ರೆ 27ಕ್ಕೆ ಮಾಡಿ ಬಿಡ್ತೀರಿ, 29ಕ್ಕೆ ಮುಂದುವರಿಸಲ್ಲ. ಅದೇ ರೀತಿ ಪ್ರಾಣಿಗಳ ವ್ಯಾಕ್ಸಿನೇಷನ್ ಅನ್ನು ಕೂಡ ಅಷ್ಟು ಕರಾರುವಕ್ಕಾಗಿ ನೀವು ಮಾಡೋದಿದ್ರೆ ಖಂಡಿತ ನಿಮಗೆ ರೇಬಿಸ್ ರೋಗದ ಭಯ ಇರುವುದಿಲ್ಲ. ಓಕೆ. ಜೊತೆಗೆ ನಂಗೆ ರೇಬಿಸ್ನ ವಿಚಾರವಾಗಿ ಸಂಬಂಧಪಟ್ಟಿರುವಂತಹ ವಿಡಿಯೋಗಳು ಬೇಕಾಗಿದೆ. ಒಂದು ಆ ಮಗು ಹಾಸ್ಪಿಟಲ್ ಅಲ್ಲಿ ಬಹಳಷ್ಟು ಕಷ್ಟಪಡ್ತಾ ಇರುವಂತಹ ಈ ಒಂದು ವಿಡಿಯೋ, ಅಂದ್ರೆ ಇದು ರೇಬಿಸ್ನ ಗುಣಲಕ್ಷಣಗಳು. ಹೌದು, ನೋಡಿ ಮನುಷ್ಯನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ರೇಬಿಸ್ ರೋಗ ಬಂದ ನಂತರ ಮಾಡ್ಲಿಕ್ಕೆ ಏನಿಲ್ಲ. ರೋಗ 100ಕ್ಕೆ 100 ಮಾರಣಾಂತಿಕ. ಈಗ ಕೋವಿಡ್ ಅಲ್ಲಿ 100ರಲ್ಲಿ 1% ಮಾರಣಾಂತಿಕ. ನಾವು ಡೆಂಗು ಅಲ್ಲಿ 4% ಅಂದ್ರೆ 100 ಜನಕ್ಕೆ ಡೆಂಗು ಬಂದ್ರೆ 4 ಜನ ಸಾಯ್ಬಹುದು. ಕೋವಿಡ್ 100 ಜನಕ್ಕೆ ಬಂದ್ರೆ ಒಬ್ರು ಸಾಯ್ಬಹುದು. ಆದ್ರೆ ರೇಬಿಸ್ ರೋಗ ಹಾಗೆ ಅಲ್ಲ. 100 ಜನಕ್ಕೆ ರೇಬಿಸ್ ಬಂದ್ರೆ 100ಕ್ಕೆ 100 ಜನ ಕೂಡ ಸಾಯ್ತಾರೆ. ರೇಬಿಸ್ ಬಂದ್ರೆ 100ಕ್ಕೆ 100 ಕೂಡ ರೇಬಿಸ್ ರೋಗ ಬಂದ ನಂತರ. ರೇಬಿಸ್ ರೋಗ ಬರ್ಬೇಕಾದ್ರೆ ಹುಚ್ಚು ನಾಯಿ ಆಗ್ಲಿ ಅಥವಾ ರೇಬಿಸ್ ರೋಗಾಣು ಇರುವ ಪ್ರಾಣಿ ಕಚ್ಚಿ ಅದು ಮಾಂಸಖಂಡಕ್ಕೆ ಹೋಗಿ ಮಾಂಸಖಂಡದಿಂದ ನಮ್ಮ ನರಮಂಡಲಕ್ಕೆ ಹೋಗಿ ನಮ್ಮ ನರಮಂಡಲವನ್ನು ಆವರಿಸಿದ ನಂತರ ರೇಬಿಸ್ ರೋಗ ಉಲ್ಬಣ ಆಗ್ತದೆ. ಒಂದು ಸಲ ಆ ಪರಿಸ್ಥಿತಿ ಹೋದ ನಂತರ ಆತನನ್ನು ಮತ್ತೆ ಉಳಿಸ್ಲಿಕ್ಕೆ ಆಗಲ್ಲ. ಅದಕ್ಕಿಂತ ಮೊದಲಾದ್ರೆ ಕಚ್ಚಿದ ತಕ್ಷಣ ಅಥವಾ ಒಂದಷ್ಟು ಕೂಡಲೇ ನಾವು ಅದಕ್ಕೆ ಬೇಕಾದ ಲಸಿಕೆ ಕೊಡಿಸಿದ್ರೆ 100ಕ್ಕೆ 100 ಕೂಡ ಆತನನ್ನು ರಕ್ಷಿಸಬಹುದು. 100ಕ್ಕೆ 100 ಮಾರಣಾಂತಿಕ, ಆದ್ರೆ 100ಕ್ಕೆ 100 ಅದಕ್ಕೆ ರಕ್ಷಣೆ ಕೂಡ ಇದೆ.
ಕೋವಿಡ್ ಅಲ್ಲಿ ನಾವು ಬಂದ ನಂತರ 100ಕ್ಕೆ 100 ರಕ್ಷಣೆ ಅಂತ ಹೇಳೋದಿಲ್ಲ. ಡೆಂಗು ಅಲ್ಲೂ ಹೇಳೋದಿಲ್ಲ, ಮೆಡಿಸಿನ್ ಇಲ್ಲ ಹೇಳ್ತೇವೆ, ಲಸಿಕೆ ಇಲ್ಲ ಹೇಳ್ತೇವೆ. ಆದ್ರೆ ಇಲ್ಲಿ ಲಸಿಕೆ ಇದೆ, 100ಕ್ಕೆ 100 ಅದು ಗುಣ ಆಗುವಂತ ಲಸಿಕೆ ಇದೆ. ಓಕೆ ಓಕೆ, ಜೊತೆಗೆ ಬರ್ತೀನಿ, ಕರೆಗಳಿವೆ, ಕರೆಗಳನ್ನು ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ, ಸದಾಶಿವಾಚಾರ್ಯ ಕಾಪು. ನಮಸ್ತೆ ಸದಾಶಿವ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಾ ಸರ್? ತಮ್ಮ ಏನಾದ್ರು ಡೌಟ್ಗಳಿದ್ರೆ? ಎಸ್. ಅಲ್ಲ, ನಮ್ಮಲ್ಲಿ ಒಂದು ನಾಯಿ ಇದೆ, ಹಾ. ನಾನು ಡಾಕ್ಟರ್ ಹತ್ರ ಹೋಗ್ತೇನೆ. ಈ ಲಸಿಕೆ ಕೊಡುವುದು ಡ್ಯೂ ಡೇಟ್ 26, ನೆಕ್ಸ್ಟ್ ಇಯರ್ 26 ಇದ್ರೆ 26ಕ್ಕೆ ಅದು 1-2-3 ದಿವಸ ಹೆಚ್ಚು ಕಮ್ಮಿ ಆದ್ರೂ ನಡೀತದಲ್ಲ? ಈಗ 1-2-3 ದಿವಸ ಹೆಚ್ಚು ಕಮ್ಮಿ ಆದ್ರೆ ನಡೀತದೆ, ಏನು ತೊಂದರೆ ಇಲ್ಲ. ಅದಕ್ಕಿಂತ 1-2 ದಿವಸ ಬೇಗ ಕೊಟ್ರೇನೆ ಒಳ್ಳೇದಲ್ವಾ? ಅಲ್ಲ, ಬೇಗ ಕೊಡ್ಬೇಕಾ? ಬೇಗ ಕೊಟ್ರೇನೆ ಒಳ್ಳೇದು. ಬೇಗ ಅಂದ್ರೆ ಎಷ್ಟು ದಿವಸ ಮೊದಲು ಕೊಡ್ಬೋದು? ಒಂದು ವಾರ ಮೊದಲು ಕೊಡ್ಬೋದು, 15 ದಿವಸ ಮೊದಲು ಕೊಡ್ಬೋದು. ಲೇಟ್ ಮಾಡೋದಕ್ಕಿಂತ ಬೇಗ ಕೊಡಿಸೋದು ಒಳ್ಳೇದು. ಆಯ್ತಾಯ್ತು, ಅದು 1 ವರ್ಷಕ್ಕೊಂದು ಸಲ ಕೊಟ್ರೆ ಸಾಕಲ್ಲ ಸರ್? ಖಂಡಿತ ಸಾಕಾಗ್ತದೆ, ಮಾತ್ರ ಸರಿಯಾಗಿ ಕೊಡಿಸ್ಬೇಕು ಅಷ್ಟೇ. ಅದೇ 1 ವರ್ಷಕ್ಕೆ. ಮತ್ತೆ ಮತ್ತೊಂದು ಕ್ಲಾರಿಫಿಕೇಶನ್, ಈಗ ಅದು ಹೆಣ್ಣು ನಾಯಿ ಯಾವಾಗಲೂ ಮಂತ್ಲಿ ಆಗ್ತದಲ್ಲ ಅದು, ಅದು ನಾವು ಇಲ್ಲಿ ಮನೆಯಲ್ಲಿ ಅದಕ್ಕೆ ಇದು ಮಾಡೋದಿಲ್ಲ. ಆ ಮಂತ್ಲಿ ಬ್ಲಡ್ ಉಂಟಲ್ಲ, ಬ್ಲಡ್ ನಲ್ಲಿ ಏನಾದ್ರೂ ತೊಂದರೆ ಬರ್ತದ ನಮ್ಗೆ? ಅದು ನೀವು ವ್ಯಾಕ್ಸಿನೇಷನ್ ಕೊಡಿಸಿದ್ರೆ, ನೀವು ನಾಯಿಗೆ ಸರಿಯಾದ ವ್ಯಾಕ್ಸಿನ್ ಕೊಡಿಸಿದ್ರೆ ಯಾವುದೇ ರೀತಿಯ ತೊಂದರೆ ಬರಲ್ಲ. ಅಲ್ಲಲ್ಲ, ಅದು ಮಂತ್ಲಿ ಆಗ್ತದಲ್ಲ ಸರ್? ಇಲ್ಲ, ಅದರಿಂದ ಯಾವುದೇ ತೊಂದರೆ ಬರಲ್ಲ. ಬ್ಲೀಡಿಂಗ್ ಅದು ಕರಿತಿರುವಾಗ ಮನೆ ಹತ್ರ ಕಾಂಪೌಂಡ್ ಮೇಲೆ ಬೀಳ್ತದೆ, ಇಲ್ಲ 100ಕ್ಕೆ 100 ತೊಂದರೆ ಇಲ್ಲ. ಈ ವೈರಸ್ ಇಂಪಾರ್ಟೆಂಟ್ ಅಲ್ಲ, ಜೊಲ್ಲಿನಲ್ಲಿ ಈ ವೈರಸ್ ಇರುವುದು. ವ್ಯಾಕ್ಸಿನೇಷನ್ ಕೊಡಿಸಿದ ನಾಯಿಯ ಜೊಲ್ಲು ಕೂಡ ಯಾವುದೇ ತೊಂದರೆ ಕೊಡುವುದಿಲ್ಲ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದರೆ ವ್ಯಾಕ್ಸಿನೇಷನ್ ಕೊಟ್ಟರೆ ಸಮಸ್ಯೆಗಳು ಏನಿಲ್ಲ, ಜೊಲ್ಲಿನಿಂದ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇಲ್ಲ. ಈಗ ಪರಚಿದ್ರೆ, ಈಗ ಉಗುರುಗಳಿಂದ ಪರಚಿದ್ರೆ ಏನಾಗ್ತದೆ ನೋಡಿ, ನಾಯಿ. ಬರ್ತೇನೆ ಸರ್, ಮತ್ತೊಂದು ಕರೆ ಇದೆ, ಬರ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಸರ್? ಎಸ್ ಸರ್, ನಮಸ್ತೆ, ಮಾತಾಡಿ ಸರ್. ನೋಡಿ ಸರ್, ಯಾರಾದ್ರೂ ಸಾಕ್ಲಿಬೇಕಾಗ್ತದೆ ಮನೆಗೆ. ಮತ್ತೆ ಏನಂದ್ರೆ ಅದಕ್ಕೆ ಯಾವ್ದು ಇದು ಬೇಕು, ಮೆಡಿಸಿನ್ ಬೇಕು. ಅದನ್ನು ತಿಂಗಳಿಗೆ ಒಮ್ಮೆ ಇಲ್ಲಾದ್ರೆ ವರ್ಷಕ್ಕೊಮ್ಮೆ ಇದು ಮಾಡ್ಬೇಕು. ಆ ರೀತಿಯಾಗಿ 12 ತಿಂಗಳು ಇರ್ತದೆ, ಅದ್ರ ಲೆಕ್ಕದಲ್ಲಿ ತಿಂಗಳಿಗೆ ಒಮ್ಮೆ ಕೊಡ್ಬೇಕಾಗ್ತದೆ. ವರ್ಷ 12 ತಿಂಗಳು, ಒಂದೊಂದು ತಿಂಗಳು ಒಮ್ಮೆ ಇಂಜೆಕ್ಷನ್ ಕೊಡ್ಬೇಕು. ಇಲ್ಲ ಅದ್ರಲ್ಲಿ ಲಸಿಕೆ ಕೊಡ್ಬೇಕು ನಾಯಿಗಳಿಗೆ ಸಾಕುವ. ಓಕೆ, ನಾಯಿಗಳಿಗೆ ಇಂಜೆಕ್ಷನ್ ಕೊಡ್ಬೇಕು, ಅದನ್ನ ಹೇಳುವಂತದ್ದು. ನಾಯಿಗಳಿಗೆ ಇಂಜೆಕ್ಷನ್ ಕರೆಕ್ಟ್ ಆಗಿ ಕೊಡ್ತಾ ಇದ್ರೆ. ಇನ್ನೊಂದುಂಟು ಸರ್, ಈಗ ಒಂದು ಕೆಮ್ಮ ಮತ್ತೆ ಶೀತ ಜ್ವರ, ಅದು ಯಾವ್ದು ಔಷಧಿ ತಗೊಂಡಿದ್ರು ಸರಿ ಆಗ್ತಾ ಇಲ್ಲ. ಅದೊಂದು ಇವರು ನವೀನ್ ಕುಮಾರ್ ಹತ್ರ ಕೇಳಿ. ಓಕೆ, ಅದೇ ಕೆಮ್ಮು ಮತ್ತು ಶೀತ ಜ್ವರ ಇದೆಯಾ? ಹೋಗ್ತಾ ಇಲ್ಲ. ಯಾವ್ದು ಎಲ್ಲರಿಗೆ ಜಾಸ್ತಿ ಆಗಿದೆ ಅದು. ಎಲ್ಲ ಕಡೆ ಈ ಸಲ ಇದೆಯಾ ರೀತಿ? ಎಲ್ಲ ಕಡೆ ಈ ಸಲ ವೈರಲ್ ಇನ್ಫ್ಲುಯೆನ್ಸಾ ಮಾದರಿಯ ಶೀತ ಜ್ವರ ಇದೆ. ಅವ್ರು ಹೇಳಿದ್ದು 100ಕ್ಕೆ 100 ಸತ್ಯ ಇದೆಯಾ? ಹಾಗಾದ್ರೆ ಅವ್ರ ಮನೆಯಲ್ಲಿ ಕೂಡ ಇರ್ಬೇಕು, ಇಷ್ಟಂದ್ರೆ ಇಲ್ಲಾಂದ್ರೆ ಇಷ್ಟೊಂದು ಮುತುವರ್ಜಿಯಿಂದ ಕೇಳೋದು ಸಾಧ್ಯ ಇಲ್ಲ. ಖಂಡಿತ ಇದೆ. ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯರನ್ನು ಭೇಟಿಯಾಗಿ ಒಂದಷ್ಟು ಅಲರ್ಜಿ ರೂಪದ ಕೆಮ್ಮುಗಳು ಕೂಡ ಬರ್ತದೆ, ವೈರಲ್ ಬ್ರಾಂಕೈಟಿಸ್ ಆಗಿ. ಸೂಕ್ತ ಔಷಧಿ ಕೊಟ್ಟರೆ ಖಂಡಿತ ಶಮನಗೊಳ್ತದೆ. ಓಕೆ ಓಕೆ, ಎಸ್ ಸರ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಎಸ್ ಸರ್, ಈಗ ಪರಚಿದ್ರೆ ಅಂದ್ರೆ ಕಚ್ಚಿದ್ರೆ ಜೊಲ್ಲುಗಳಲ್ಲಿ ಮಾತ್ರ ಇರುತ್ತಾ ಅಥವಾ ಪರಚಿದ್ರೆ? ಇಲ್ಲ, ಇದು ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ಹೆಚ್ಚಿನ ರೇಬೀಸ್ ರೋಗದಿಂದ ಸಾವು ಸಂಭವಿಸಿರುವುದು ಕಚ್ಚಿ ಅಲ್ಲ. ಯಾಕಂದ್ರೆ ನಾಯಿ ಕಚ್ಚಿದ ತಕ್ಷಣ ಅಥವಾ ಬೆಕ್ಕು ಜೋರಾಗಿ ಕಚ್ಚಿದ್ರೆ ದೊಡ್ಡ ಗಾಯ ಆಗ್ತದೆ. ಗಾಯದ ತಕ್ಷಣ ನೀವೇನ್ ಮಾಡ್ತೀರಿ? ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೋ ವೈದ್ಯರಲ್ಲೋ ಧಾವಿಸ್ತೀರಿ. ವೈದ್ಯರು ಖಂಡಿತ ನಿಮಗೆ ನಾಯಿ ಕಚ್ಚಿದೆ ಅಥವಾ ಬೆಕ್ಕು ಕಚ್ಚಿದೆ ಅಂತ ಹೇಳಿದ ತಕ್ಷಣ ಅದಕ್ಕೆ ಬೇಕಾದ ವ್ಯಾಕ್ಸಿನ್ ಕೊಡ್ತಾರೆ, ಹಾಗೂ ಅದಕ್ಕೆ ಬೇಕಾದ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಕೊಡಿಸ್ಲೇಬೇಕು ಅಂತ ಹೇಳಿ ನಿಮ್ಮನ್ನು ಜೋರಾಗಿ ಅದರ ಬಗ್ಗೆ ಒತ್ತು ಕೊಡ್ತಾರೆ. ಆದ್ರೆ ಪರಚಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಪರಚಿದ್ರೆ ಮನುಷ್ಯ ಅದು ಒಂದ್ ಸ್ವಲ್ಪ ಪರಿಚಿದ್ ಮಾತ್ರ, ಏನಾಗಿಲ್ಲ, ರಕ್ತ ಬರ್ಲಿಲ್ಲ, ಪರಿಚಿಲ್ಲ, ಗಾಯ ಜೋರಾಗಿಲ್ಲ ಅನ್ನೋ ಒಂದು ಮನಸ್ಥಿತಿ ಇರ್ತದೆ. ನೋಡಿ, ಎಲ್ಲಾ ಪ್ರಾಣಿಗಳು ಪ್ರತಿ ಸಮಯಕ್ಕೊಮ್ಮೆ, ಅಂದ್ರೆ ಅದಕ್ಕೊಂದು ಸಮಯವೇ ಇಲ್ಲ, ಆಗಾಗ ತನ್ನ ಕೈಗಳನ್ನು ಉಗುರುಗಳನ್ನು ನಕ್ಕಿಕೊಳ್ತಾ ಇರ್ತದೆ. ನೀವು ನೋಡ್ತಾ ಇರ್ಬೋದು, ಈ ಪ್ರಾಣಿಗಳು, ಎಲ್ಲಾ ಪ್ರಾಣಿಗಳು ಅವುಗಳು ನಕ್ಕಿಕೊಂಡೇ ಇರ್ತದೆ.
ಆದ ಕಾರಣ ಏನಾಗ್ತದೆ, ಈ ವೈರಸ್ ಇರುವುದು ಜೊಲ್ಲಿನಲ್ಲಿ. ಈ ಜೊಲ್ಲು ತಾಗಿದಂಥ ಉಗುರು ಅಥವಾ ಅದರ ಕೈ ನಿಮ್ಮ ಗಾಯಕ್ಕೆ ತಾಗಿದ್ರೆ ನಿಮ್ಮ ಮುಖದಲ್ಲಿರುವ ಬ್ರೋಕನ್ ಸ್ಕಿನ್ ಅಂತ ಹೇಳ್ತೇವೆ, ಅಂದರೆ ಒಡೆದ ಚರ್ಮ ಇರ್ಬೋದು, ಗಾಯ ಈಗಾಗಲೇ ಇರುವ ಗಾಯದ ಮೇಲೆ ಅವುಗಳು ತಾಗಿದಾಗ ಅದರಿಂದ ರೋಗ ಬರುವ ಸಾಧ್ಯತೆ ಇರ್ತದೆ. ಹಾಗೂ ಇಂಥ ರೋಗ ಬಂದು ಸಾವನ್ನಪ್ಪಿದ ಪ್ರಕರಣ ಕೂಡ ಸಾಕಷ್ಟು ಇದೆ. ಹೆಚ್ಚಿನ ಪ್ರಕರಣದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಜೋರಾಗಿ ಕಚ್ಚಲಿಲ್ಲ, ಒಂಚೂರು ಪರಚಿದ್ದು, ಚೂರು ಪರಚಿದ್ದಲ್ಲ ಅಂತ ಹೇಳಿ ಅದನ್ನು ಹೆಚ್ಚಿನವರು ಬಿಟ್ಟು ಬಿಡ್ತಾರೆ. ಸೊ ಇಲ್ಲಿ ಮುಖ್ಯವಾಗಿ ಏನು, ನಾವು ಗಾಯವನ್ನು ಕೂಡ 3 ವಿಂಗಡಣೆ ಮಾಡ್ತೇವೆ. ಒಂದು ನಕ್ಕುವುದು, ನೆಕ್ಕುವುದು, ಇನ್ನೊಂದು ಪರಚುವುದು, ಎರಡನೇ, ಮತ್ತೊಂದು ಕಚ್ಚುವುದು. ಇನ್ನೂ ತುಂಬಾ ವೆರೈಟೀಸ್, ಆದ್ರೆ ಸುಲಭವಾಗಿ ಅರ್ಥ ಆಗುದಿದ್ರೆ ಈ 3. ನೆಕ್ಕುವುದು, ಗಾಯ ನಮ್ಮ ಮೈ ಕೈಗಳಲ್ಲಿ ಎಲ್ಲಿಯಾದ್ರೂ ಗಾಯ ಇದ್ರೆ ಅದನ್ನ ನಕ್ಕಿದ್ರೆ ಅದರ ಮೂಲಕ ಹರಡಬಹುದು. ಪರಚುವುದು, ನಾಯಿ ಅಥವಾ ಬೆಕ್ಕು ಪರಚಿದಾಗ, ಅಥವಾ ಮಂಗ ಎಲ್ಲೋ ಒಂದು ಕಡೆ ನೀವು ತೀರ್ಥಯಾತ್ರೆಗೆ ಹೋಗಿರ್ಬೋದು, ಅಥವಾ ಎಲ್ಲೋ ಕಾಡಿಗೆ ತೆರಳಿರ್ಬೋದು, ಎಲ್ಲೋ ಗುಡ್ಡಗಾಡುಗಳನ್ನು ಹತ್ತಲಿಗೆ ತೆರಳಿರ್ಬೋದು, ಆಗ ಒಂದು ಮಂಗ ಬಂದು ಪರಚಿರ್ಬೋದು, ನೀವು ಅದನ್ನು ಬಿಟ್ಬಿಡ್ತೀರಾ. ಸೊ ಅದು ತೊಂದರೆಗಳು, ಅದು ಕೂಡ ಖಂಡಿತ. ಸೊ ಆದ ಕಾರಣ ನೀವು ಪರಚಿದ್ದನ್ನು ಮುಖ್ಯವಾಗಿ ತಗೊಳ್ಬೇಕು. ಪರಚಿದ್ರಿಂದ ಬರುವ ಸಾಧ್ಯತೆ ಕೂಡ ತುಂಬಾನೇ ಇರುತ್ತದೆ. ಕಚ್ಚಿದ್ರೆ ಹೇಗಿದ್ರು ಬಂದೇ ಬರ್ತೀರಾ ನೀವು, ಗಾಯ ಆಗಿರ್ತದೆ, ಇಂಜೆಕ್ಷನ್ ಬೇಕು, ನೋವು ಇರ್ತದೆ, ವೈದ್ಯರನ್ನು ಕಂಡೇ ಕಾಣ್ತೀರಾ. ಪರಚಿದ್ರೆ ಬರುವ ಸಾಧ್ಯತೆ ಕಮ್ಮಿ. ಸೊ ಜನರು ಆ ಯಾವತ್ತು ನೆನಪಿಡ್ಬೇಕು. ಪರಚಿದ್ರೆ ಗಾಯ ಬರ್ಬೇಕಂತ ಇದೆಯಾ? ಇಲ್ಲ. ನಿಮ್ಮ ಮನೆಯಲ್ಲಿ ವ್ಯಾಕ್ಸಿನ್ ನೀಡದ ನಾಯಿ ಪರಚಿದೆ, ಅದರಿಂದ ಅದನ್ನ ನೀವು ಖಂಡಿತವಾಗಿಯೂ ರೇಬಿಸ್ ವ್ಯಾಕ್ಸಿನ್ ತಗೊಳ್ಳಿಬೇಕು. ಎಸ್ ಸರ್, ಮತ್ತೊಂದು ಕರೆ ಇದೆ. ಅಲ್ಲ ಸರ್, ನಮಸ್ತೆ. ನಮಸ್ಕಾರ ಸರ್, ಸುಧಾಕರ್ ಅಂತ ಹೇಳಿ ಬೆಕ್ಕಂಬಡಿಯಿಂದ. ಸುಧಾಕರ್ ನಮಸ್ತೆ ಸರ್, ಮಾತಾಡಿ ಸರ್. ಏನು ಗೊತ್ತಿಲ್ಲ ಸರ್, ಈಗ ನೋಡಿ ಬೀದಿ ನಾಯಿ ಎಲ್ಲ ರಸ್ತೆಯಲ್ಲಿ ಹೆಚ್ಚಾಗಿ ತುಂಬಿದೆ. ಬೀದಿ ನಾಯಿಗೆ ಅದನ್ನು ಫಸ್ಟಿಗೆ ಕಂಟ್ರೋಲ್ ಮಾಡ್ಬೇಕು. ಯಾಕೆಂದ್ರೆ ಈಗ ನೋಡಿ ಸಣ್ಣ ಮಕ್ಕಳು ಸಹ ಒಂದು ಪ್ಲಾಸ್ಟಿಕ್ ಚೀಲ ಅಥವಾ ಅಂಗಡಿಗೆ ಹೋಗುವಾಗ ಚೀಲ ಎಲ್ಲ ತಗೊಂಡ್ರೆ ಹಾರ್ಲಿಕ್ಕೆ ಬರ್ತದೆ ತಿಂಡಿ ಉಂಟು ಅಂತೇಳಿ. ಅದೇ ತರ ದೊಡ್ಡವರು ಸಹ ತಗೊಂಡು ಹೋಗುವಾಗ ತಿಂಡಿ ಚೀಲ ಇರುವಾಗ ಹಾರಿಕೊಂಡು ಬರ್ತದೆ. ಈ ಬೀದಿ ನಾಯಿಗೆ ಕಂಟ್ರೋಲ್ ಮಾಡುದು ಯಾರು ಅಂತೇಳಿ ಈಗ ಮುಖ್ಯ ಇರೋದು. ಯಾಕೆಂದ್ರೆ ನೋಡಿ ಎಲ್ಲ ಕಡೆ ಈಗ ಬಿಸ್ಕಿಟ್ ಹಾಕ್ತಾರೆ, ತಿಂಡಿ ಹಾಕ್ತಾರೆ, ಅಂದ್ರೆ ಚೀಲದಲ್ಲಿ ಏನಾದ್ರು ಉಂಟಂತ ಹೇಳಿ ನಮ್ಮ ಮೇಲೆ ಹಾಕಲಿಕ್ಕೆ ಬರ್ತದೆ. ಈಗ ಕೆಲ ಕಡೆ ಹೆಚ್ಚಾಗಿ ಅದೇ ಪ್ರಾಬ್ಲಮ್ ಇಂದ ಆಗುದು. ಈ ತಿಂಡಿ ಹಾಕುದ್ರಿಂದ ಹೆಚ್ಚಾಗಿ ಪ್ರಾಬ್ಲಮ್ ಬರುದು. ಒಂದು ಅಂಗಡಿ ಹೋಗ್ಲಿಕ್ಕಿಲ್ಲ, ಚೀಲ ಇಟ್ಕೊಂಡು ಹೋಗ್ಲಿಕ್ಕಿಲ್ಲ, ಹಾರಿಕೊಂಡು ಬರ್ತದೆ ನಾಯಿಗಳು. ಕಂಟ್ರೋಲ್ ಮಾಡ್ಬೇಕು. ಈಗ ಬೀದಿ ನಾಯಿಗಳನ್ನು ಕಂಟ್ರೋಲ್ ಮಾಡಿದ್ರೆ ಈಗ ನಾವು ನೋಡಿ ಪ್ರತಿಯೊಬ್ಬರಿಗೆ ಕಚ್ಚುತ್ತಾ ಇರ್ತದೆ. ಈಗ ಪ್ರತಿಯೊಬ್ಬರು ಸಹ ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇರ್ಬೇಕು. ಇದು ಕೊರೋನಾದಾಗಿ ಆಗ್ತದೆ ಈಗ. ಈ ಬೀದಿ ನಾಯಿಗಳ ಕಥೆ ಕಂಟ್ರೋಲ್ ಮಾಡ್ತಾರೆ ಅಂತ ಈಗ ಬೀದಿ ನಾಯಿ. ಎರಡು ಪ್ರಶ್ನೆಗಳ ಉತ್ತರ, ಸೇಫ್ ಆರ್ ನಾಟ್ ಬೀದಿ ನಾಯಿಗಳು ಅಂತ ಪ್ರಶ್ನೆಗಳು ಬರುತ್ತೆ. ಮೊದಲನೇದು ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ನಾಯಿ ಕಚ್ಚಿದ ಅಂಕಿಅಂಶ ಇರ್ತದೆ. ಪ್ರತಿ ವರ್ಷ ಇಷ್ಟು ನಾಯಿಗಳು ಕಚ್ಚಿದೆ ಅಂದ್ರೆ ಕಚ್ಚಿದವರು ಇಂಜೆಕ್ಷನ್ ಬರ್ತಾರೆ ನೋಡಿ. ಸೊ ನಮ್ಮಲ್ಲಿ ಅದರ ಅಂಕಿಅಂಶ ಇರ್ತದೆ. ನಾವು ಅದನ್ನ ಅಂಕಿಅಂಶ ಕಲೆಕ್ಷನ್ ಕೂಡ ಮಾಡ್ತೇವೆ. ತುಂಬಾ ಆಶ್ಚರ್ಯಕರವಾದ ಸಂಗತಿ ಅಂತ ಹೇಳಿದ್ರೆ 70% ಕಚ್ಚಿರುವುದು ಮನೆಯಲ್ಲಿ ಸಾಕಿದ ನಾಯಿಗಳು, ಅಲ್ಲಿ 30% ಮಾತ್ರ ಬೀದಿನ. ಇದು ಒಂದನೇ ಅದರ ಅಂಕಿಅಂಶಗಳು. ಎರಡನೇದು, ಬೀದಿ ನಾಯಿಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರೋಗ್ರಾಮ್ಸ್ ಇದೆ. ವೆಟರ್ನರಿ ಪಶು ವೈದ್ಯಕೀಯ ವಿಭಾಗದವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರು ಈ ಪಂಚಾಯತ್ ಮೂಲಕ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾರೆ. ಅಂದ್ರೆ ಮುಖ್ಯವಾಗಿ ಅವುಗಳ ಸಂತಾನಹರಣ ಇರಬಹುದು, ಅವುಗಳಿಗೆ ಕೂಡ ವ್ಯಾಕ್ಸಿನ್ ಕೊಡಿಸೋದು. ಆದ್ರೆ ಅದು ಅಷ್ಟೊಂದು ಸುಲಭವಾದ ಕಾರ್ಯ ಅಲ್ಲ. ಅದ ಕಾರಣ ಆದ್ರೆ ಬೀದಿ ನಾಯಿಂದ ತೊಂದರೆ ಆಗ್ತಾ ಇಲ್ಲ ಅಂತಲ್ಲ ನಾನು ಹೇಳೋದು, ಖಂಡಿತ ಇರ್ಬೋದು. ಆದ್ರೆ ಅದಕ್ಕಿಂತಲೂ ಮುಖ್ಯವಾಗಿ ನೀವು ಮನೆಯಲ್ಲಿ ಸಾಕಿದ ನಾಯಿಗಳಿಂದಲೂ ತೊಂದರೆ ಆಗ್ತಾ ಇದೆ. ಈಗ ಇಲ್ಲಿ ವ್ಯವಸ್ಥೆ ಇರೋದು ನಾಯಿಗಳಿಗೆ ಬಿಹೇವಿಯರ್ ಒಂದು ಅಂತ ಆದ್ರೆ, ಯಾವಾಗೆಲ್ಲ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಆಗ್ತದೋ ಆ ನಾಯಿಗಳು ಅಷ್ಟೊಂದು ಆಕ್ರಮಣಶೀಲವಾಗಿರುವುದಿಲ್ಲ, ಅವುಗಳ ಆಕ್ರಮಣಶೀಲತೆ ಕಮ್ಮಿ ಆಗ್ತದೆ ಒಂದು. ಎರಡನೇದು, ಅವುಗಳಿಗೆ ವ್ಯಾಕ್ಸಿನ್ ಆದ್ರೆ ಅವುಗಳಿಂದ ರೋಗ ಹರಡುವ ವ್ಯವಸ್ಥೆ ಕೂಡ ಕಮ್ಮಿ ಆಗ್ತದೆ. ಸೊ ಇಲ್ಲಿ ಮುಖ್ಯವಾಗಿ ಯೋಚಿಸಬೇಕಾಗಿರೋದು ವ್ಯಾಕ್ಸಿನ್ ಮಾಡುವ ಬಗ್ಗೆ ಹಾಗೂ ಸಂತಾನಹರಣ ಚಿಕಿತ್ಸೆ ಅವರದು ಈ ನಾಯಿಗಳದ್ದು ಮಾಡುವ ಬಗ್ಗೆ. ಇದು ಎರಡು ಪರಿಣಾಮಕಾರಿಯಾಗಿ ಆದ್ರೆ ಖಂಡಿತ ಅವರು ಹೇಳಿದ ತೊಂದರೆಯೂ ಕಮ್ಮಿ ಆಗತ್ತೆ ಹಾಗೂ ಈ ರೋಗ ಹರಡುವುದು ಕೂಡ ಕಮ್ಮಿ ಆಗುತ್ತೆ. ಈಗ ಬರ್ತೇನೆ ಸರ್, ಮತ್ತೊಂದು ಕರೆ ಇದೆ. ಅಲ್ಲ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್?
ಜಯಕುಮಾರ ಪುತ್ತೂರಿಂದ. ಕುತ್ತರಿಂದ ಜಯಕುಮಾರ್, ನಮಸ್ತೆ ಸರ್, ಮಾತಾಡಿ ಸರ್. ಇದು ನಾನು ವ್ಯಾಕ್ಸಿನೇಷನ್ ಕೊಟ್ಟಿದ್ದೇನೆ, ಆ ಆದ್ರೆ ಅದು 2 ಸಲ ಕೊಟ್ಟಿದೆ. ವರ್ಷ 2 ವರ್ಷ 1 ವರ್ಷ ಕೊಟ್ಟಿದ್ದೇನೆ, ತೊಂದರೆ ಏನಿಲ್ಲ. ಆ ಹಾಗೆ ಹೇಳಿ ನನ್ನ ಕಾಲಿನಲ್ಲಿ ಒಂದು ಗಾಯ ಇತ್ತು. ಆ ಆ ಗಾಯನ ನಾಯಿನ ಇತ್ತು. ಹಾಗೆ ಗಾಯ ನನ್ನ ಕಾಲಿನ ಗಾಯ ಸರಿ ಒಣಗಿದೆ, ಏನಿಲ್ಲ. ಆ ಗಾಯ ಒಣಗಿದೆ. ಒಣಗಿದೆ ಅಂದ್ರೆ ಮನೆಯ ಒಳಗೆ ಸಾಕ್ತಾ ಇರುವಂತ ನಾಯಿ, ಆ ಆ ಹೊರಗೆ ಬಿಡುವುದಿಲ್ಲ. ಸರಿ. ಖಾಲಿ ನಾವು ತಿಂತಾ ಇರೋ ಫುಡ್ ಮಾತ್ರ ಅಂತದೇನು, ಬೇರೆ ಎಕ್ಸ್ಟ್ರಾ ಏನು ಕೊಡ್ತಾ ಇಲ್ಲ. ಓಕೆ ಓಕೆ ಓಕೆ. ಹಾಗೆ ಕಾಲಿಗೆ ಗಾಯದ ಕ್ಲೀನ್ ಒಣಗಿ ಹೋಯ್ತು. ತೊಂದರೆ ಆಗ್ತದೆ ಅಂತೇಳಿ ತಮ್ಮ ಡೌಟ್ ಅಲ್ಲ ಸರ್? ಏನಾದ್ರು ಸಮಸ್ಯೆ ಆಗುತ್ತಾ ಅಂತೇಳಿ ತಮ್ಮ ಡೌಟ್? ಹೌದು, ಏನೋ ನಿಮ್ಮ ಪ್ರಕಾರ ನೋಡಿದೆ. ಎಸ್ ಸರ್, ಎಸ್ ಸರ್. ಇಲ್ಲ, ಒಳ್ಳೆಯ ಪ್ರಶ್ನೆ ನನಗೆ ನಿಮ್ದಾಗ. ಹೌದು, ಒಳ್ಳೆಯ ಪ್ರಶ್ನೆ, ಇದೆಲ್ಲ ಇರುತ್ತೆ. ಒಳ್ಳೆಯ ಪ್ರಶ್ನೆ. ಅವ್ರು ಹೇಳ್ತಾ ಇರೋದು, ನಾನು ನಾಯಿಗೆ ವ್ಯಾಕ್ಸಿನ್ ಇದೆ, ನನ್ನ ನಾಯಿ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ, ನನ್ನ ಕಾಲಲ್ಲಿ ಒಂದು ಗಾಯ ಆಗಿದೆ, ಆ ಗಾಯವನ್ನು ನಾಯಿ ನಕ್ಕಿದೆ, ಹೌದು, ನಾನು ಗುಣ ಆಗಿದೆ, ಪಡಬೇಕಾ? ತುಂಬಾ ಒಳ್ಳೆಯ ಪ್ರಶ್ನೆ. ಹೌದು. ನಿಮ್ಮ ನಾಯಿಗೆ ನೀವು ಸರಿಯಾದ ಸಮಯದಲ್ಲಿ ವ್ಯಾಕ್ಸಿನೇಷನ್ ನೀಡಿ ನೀವು ನಾಯಿಯನ್ನು ಹೊರಗಡೆ ಬಿಡದೇ ಇರುವುದು ಹೌದು. ಇದು ಎರಡೂ ಹೌದು ಅಂತ ಆದ್ರೆ ಅವರು ವ್ಯಾಕ್ಸಿನ್ ಪಡ್ಕೊಳ್ಳುವ ಅಗತ್ಯ ಇರುವುದಿಲ್ಲ. ಓಕೆ. ಆದ್ರೆ ನೀವು ವ್ಯಾಕ್ಸಿನ್ ಕೊಟ್ಟಿದ್ದೀರಿ ನಾಯಿಗೆ, ಆದ್ರೆ ನಾಯಿ ಹೊರಗಡೆ ಸುತ್ತಾಡ್ತದೆ, ಆಗ ನೀವು ನಾಯಿಗೆ ವ್ಯಾಕ್ಸಿನ್ ಪಡೆದಿದ್ರು ನೀವು ಇಂಜೆಕ್ಷನ್ ಪಡಿಬೇಕು. ಓಕೆ. ಸೊ ಇವರ ಪ್ರಕರಣದಲ್ಲಿ ಇವರು ವ್ಯಾಕ್ಸಿನ್ ಪಡೆಯುವ ಅಗತ್ಯ ಇಲ್ಲ ಅಂತ ಹೇಳಿ. ಹೇಳಿ ಸರ್. ಹಾಗಲ್ಲ ಅಂತೇಳಿ ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಾನು ಇತ್ತೀಚೆಗೆ ಹೋಗಿ ಒಂದು TT ತೆಗ್ದಿದ್ದೇನೆ. ಸರಿ ಸರ್. TT ಒಂದು ಇಂಜೆಕ್ಷನ್ ತಗೊಂಡಿದ್ದೇನೆ ನಾನು ಕೂಡ. ಸರಿ ಸರಿ. ಓಕೆ. ಏನ್ ಪ್ರಾಬ್ಲಮ್? ಕಾಲಿಗೆ ಬೀಳ್ತದೆ, ಮತ್ತೆ ಅವ್ರು ನಕ್ಕಿ ಆಗುವ ನಾಯಿಗೆ ಸ್ವಲ್ಪ ಗಾಯ ಆಗಿತ್ತು ನನ್ನ ಕಾಲಲ್ಲಿ, ಅದು ತಗೊಂಡೋಗಿದೆ. ಈಗ 2 ತಗೊಂಡೋಗಿದೆ. ಸರಿ. ಈಗ ಅದೊಂದು ಡೌಟ್ ಇತ್ತು, ಹಾಗೆ ನಿಮ್ಗೆ ಕೇಳಿತ್ತು. 2 ಪ್ರಶ್ನೆ. ಒಂದು, TT ಬೇರೆನೆ, ಆಂಟಿ ರೇಬಿಸ್ ಬೇರೆನೆ. ಇವರ ಪ್ರಕರಣದಲ್ಲಿ ಇವರಿಗೆ ಯಾವುದೇ ಬೇರೆ ಇಂಜೆಕ್ಷನ್ ಅಗತ್ಯ ಇಲ್ಲ, ತೊಂದರೆ ಇಲ್ಲ. ಆದ್ರೆ ಈಗ ಹೆಚ್ಚಾಗಿ ಜನ ಕೇಳ್ತಾರೆ, ನನ್ನ ನಾಯಿಗೆ ನಾನು ವ್ಯಾಕ್ಸಿನ್ ಮಾಡಿದ್ದೇನೆ, ನಂಗೆ ನಾಯಿ ಕಚ್ಚಿದೆ, ನಾನು ವ್ಯಾಕ್ಸಿನ್ ತಗೊಳ್ಬೇಕಾ? ಹೌದು ಹೌದು, ನಿಜ. ನನ್ನ ನಾಯಿಗೆ ಇಂಜೆಕ್ಷನ್ ಕೊಡಿಸಿದ್ದೇನೆ, ನನಗೆ ನಾಯಿ ಕಚ್ಚಿದೆ. ಹೆಚ್ಚಾಗಿ ಏನಾಗ್ತದೆ, ಯಾರೆಲ್ಲಾದ್ರೂ ಹೀಗೆ ಜನರಲ್ ಆಗಿ ಕೇಳುವಾಗ ಹೇಳ್ತಾರೆ, ಅದು ನಾಯಿಗೆ ಇಂಜೆಕ್ಷನ್ ಆಗಿದೆಲ್ಲ, ನಿಂಗೆ ಯಾಕೆ ಬೇಕು? 2 ವಿಷಯ ಬರುತ್ತದೆ. ಒಂದು, ನಿಮ್ಮ ನಾಯಿಗೆ ಕೊಡಿಸಿದ ವ್ಯಾಕ್ಸಿನ್ ಅನ್ನು ಸರಿಯಾದ ಸಮಯದಲ್ಲಿ ಕೊಡಿಸಿದ್ದೀರಾ ಅನ್ನೋದು. 2ನೇದು, ಅದು ಕೋಲ್ಡ್ ಚೈನ್, ಅಂದ್ರೆ ಅದರ ಗುಣಮಟ್ಟ 100ಕ್ಕೆ 100 ಗ್ಯಾರಂಟಿ ಇತ್ತು ಅನ್ನೋದು. ನೀವು ಪಶುವೈದ್ಯರಲ್ಲೇ ಕೊಡಿಸಿದ್ದು ಅಂತ ಆದ್ರೆ ಹೌದು, ಅಲ್ಲಿ ಯಾವುದೇ ತೊಂದರೆ ಇರಲ್ಲ, ಅವರು ಅದಕ್ಕೆ ಬೇಕಾದವೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಕೊಟ್ಟಿರ್ತಾರೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನೀವು ಸಮಯಕ್ಕೆ ಸರಿಯಾಗಿ ಕೊಡಿಸಿದ್ದೀರಾ ಅಂತ. ಇದು 2 ಹೌದು ಅಂತ ಆದ್ರೆ ಆಗ ನೀವು ವ್ಯಾಕ್ಸಿನ್ ತಗೊಳ್ಳೋ ವಿಷಯ ಇರುವುದಿಲ್ಲ. ಇನ್ನೊಂದು ತೊಂದರೆ ಅಂತ ಹೇಳಿದ್ರೆ, ನಿಮ್ಮ ನಾಯಿ ಹೊರಗಡೆ ಸುತ್ತುವುದಿದ್ರೆ ಅಲ್ಲಿ ವೈಲ್ಡ್ ವೈರಸ್ ಅಂತ ಹೇಳ್ತೇವೆ, ಆ ರೀತಿಯ ಒಂದು ವ್ಯವಸ್ಥೆ ಬರ್ತದೆ. ಇಲ್ಲಿ ಏನು ನೋಡಿ, ಈಗ ಕೊಡಿಸುವ ವ್ಯಾಕ್ಸಿನ್ ಮೊದಲ ತರ 5 ml ಗಂಜಿ ನೀರಿನಂತ ವ್ಯಾಕ್ಸಿನ್ ಅಲ್ಲ. ಮೊದಲು 5 ml ಅಂತ ಹೇಳಿದ್ರೆ ದೊಡ್ಡ ಸೂಜಿ, ದಪ್ಪ ಸೂಜಿ, ಹೊಕ್ಕಲಿನ ಸುತ್ತ ಕೊಡಿಸೋದು. ಹೊಕ್ಕಲಿನ ಸುತ್ತ ದಿನಕ್ಕೊಂದು ಇಂಜೆಕ್ಷನ್ 14 ದಿವಸ ಕೊಡಬೇಕು, 5 ml ಮದ್ದು. ಅದಿಷ್ಟು. ಅದಕ್ಕೊಂದು ಕ್ವಶನ್ ಇದೆ ಸರ್, ನಾನು ಮಾತಾಡ್ತೇನೆ, ಆಮೇಲೆ ತಾವು ಕೇಳಿ. 5 ml ಇಂಜೆಕ್ಷನ್ ಇತ್ತು, ಕೊಡಬೇಕಿತ್ತು, 14 ಇಂಜೆಕ್ಷನ್ ಕೊಡಬೇಕಿತ್ತು, ನೋವಿತ್ತು ಅದು ತುಂಬ. ಈಗ 2004ರ ನಂತರ 2004ರ ನಂತರ ತುಂಬ ಸುಧಾರಿತವಾದ ವ್ಯಾಕ್ಸಿನ್ ಬಂದಿದೆ. ತುಂಬ ಚಿಕ್ಕ ಗಾತ್ರ, ಅಂದ್ರೆ ತುಂಬ ಸಣ್ಣ ಪ್ರಮಾಣ, 0.5 ml ಅಥವಾ 1 ml ಇಂಟ್ರಾ ಮಸ್ಕ್ಯುಲರ್ ಆದ್ರೆ, ಮಾಂಸಖಂಡದ ಒಳಗೆ ಕೊಡುವುದಿದ್ರೆ. ಇಂಟ್ರಾಡರ್ಮಲ್ ಅಂತ ನಾವೀಗ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡ್ತೀವಿ, ಅದು ಇನ್ನೂ ಕಮ್ಮಿ ಪ್ರಮಾಣ, ತುಂಬಾ ಸಪೂರವಾದ ಸೂಜಿಯಿಂದ ಕೊಡೋದು. ನೋವಿಲ್ಲ, ಕೊಟ್ಟ ನಂತರ ಕೊಟ್ಟ ಜಾಗದಲ್ಲಿ ಬಾವಿಲ್ಲ, ನೋವಿಲ್ಲ, ಬಾವಿಲ್ಲ, ಸರ್ಕಾರ ಅದನ್ನು ಉಚಿತ ಮಾಡ್ತದೆ, ಅದಕ್ಕೆ ಖರ್ಚು ಇಲ್ಲ. ನೋವಿಲ್ಲ, ಬಾವಿಲ್ಲ, ಖರ್ಚಿಲ್ಲ, ಹಾಗಾದ್ರೆ ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಏನ್ ತೊಂದರೆ? ದಯವಿಟ್ಟು ವ್ಯಾಕ್ಸಿನ್ ತಗೊಳ್ಳಿ. ನೋವಿಲ್ಲ,
ನೋವು ಇಲ್ವೇ ಇಲ್ಲ. ಅಂದ್ರೆ ಅತ್ಯಂತ ಸಪೂರವಾದ ಸೂಜಿಯಿಂದ ಕೊಡ್ತಾರೆ. ಓಕೆ. ಆದ್ರೆ ಹೇಳುವಾಗ 14 ಇಂಜೆಕ್ಷನ್ ಹೇಳುವಾಗ ಭಯ ಆಗುತ್ತೆ ಸರ್. ಆ ಸಮಯದಲ್ಲಿ 2004 ಅಂದ್ರೆ ಹೊಟ್ಟೆ ಹೊಕ್ಕಳದ ಸುತ್ತ ಕೊಡುವಂತದ್ದು ಮೊದಲು, ಅದು 2004ರಿಂದ ಮೊದಲು. ಓಕೆ. 2004ನೇ ಇಸ್ವಿಯ ನಂತರ ಆ ಇಂಜೆಕ್ಷನ್ ಅನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಅದನ್ನು ನಿಲ್ಲಿಸಿದ್ದಾರೆ. ಈಗ ಆ ವ್ಯಾಕ್ಸಿನ್ ಕೊಡ್ತಾ ಇಲ್ಲ. ಓಕೆ. ಈಗ ಹೊಕ್ಕಳದ ಸುತ್ತ ಕೊಡುವುದೇ ಇಲ್ಲ. ಈಗ ಕೈಗೆ ತೋಳಿಗೆ ಕೊಡೋದು, ಅದು ಸಣ್ಣ ಪ್ರಮಾಣ, 0.5 ml, 0.5 ml 1.5 ಬಿಂದಿನಷ್ಟು ದೊಡ್ಡದು, ಅಥವಾ 1 ml. ಅದು ಬೇರೆ ಬೇರೆ ಕಂಪನಿಗೆ ಅನುಗುಣವಾಗಿ. ಅದರಲ್ಲೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ನೂ ಕಮ್ಮಿ ಗಾತ್ರ, ತುಂಬಾ ಸಣ್ಣ ಗಾತ್ರದ ಸೂಜಿಯಲ್ಲಿ ತುಂಬಾ ಸಣ್ಣ ಪ್ರಮಾಣದ ಇಂಜೆಕ್ಷನ್ ಅನ್ನು ತೋಳಿಗೆ, ಚರ್ಮದಡಿಗೆ ಕೊಡ್ತಾರೆ. ನೋವೇ ಇರುವುದಿಲ್ಲ, ನೋವಿಲ್ಲ, ಬಾವಿಲ್ಲ, ಖರ್ಚು ಇಲ್ಲ. ಓಕೆ. ಫ್ರೀ ಆಗಿರುತ್ತೆ. ಮತ್ತೆ ಯಾಕಪ್ಪ ಕೊಡ್ಲಿಕ್ಕೆ ನೀವು ಯೋಚಿಸ್ತೀರಿ? ಆದ್ರೆ ತುಂಬಾ ಈ ಹಿಂದೆ ಬಹಳಷ್ಟು ಭಯ ಪಡ್ತಿದ್ರೆ ರೇಬಿಸ್ ಇಂಜೆಕ್ಷನ್ ಬಗ್ಗೆ ಅಲ್ವಾ ಸರ್? ಇಂಜೆಕ್ಷನ್ ಬಗ್ಗೆ. ಆದ್ರೆ ಅದೀಗ ಹೋಗಿದೆ. ಓಕೆ. ಇದು ನೀವು 2000 ಇಸ್ವಿಗೆ ಹಿಂದಿನ ವಿಷಯ ಮಾತಾಡ್ತಾ ಇದ್ದೀರಿ. ಸಾಧಾರಣ 2000 ಇಸ್ವಿಗೆ ಅದು ನಿಲ್ತಾ ಬಂದಿದೆ. 2004 ನಂತರ ಅದು ಸಿಗುದೇ ಇಲ್ಲ ವ್ಯಾಕ್ಸಿನ್. ಓಕೆ. ಪಕ್ಕ ಕ್ಯೂರ್ ಆಗುತ್ತೆ ಆ 14 ಇಂಜೆಕ್ಷನ್. ಈಗ ಸಿಗುವ ಏನು ಈ 0.1 ml ಕೊಡೋ ಇದೆ, ಅದು ನಾಯಿ ಕಚ್ಚಿದ ದಿವಸ ಕೊಟ್ರೆ ಒಳ್ಳೇದು, ಅಥವಾ ಮರು ದಿವಸ ಆದ್ರೂ ತೊಂದರೆ ಇಲ್ಲ, ಪಡ್ಕೊಳ್ಳೇಬೇಕು. ಮತ್ತೆ 3ನೇ ದಿವಸದಲ್ಲಿ ಒಂದು, 7ನೇ ದಿವಸದಲ್ಲಿ, 14ನೇ ದಿವಸದಲ್ಲಿ ಒಂದು, 28ನೇ ದಿವಸದಲ್ಲಿ ಒಂದು. ಅದೇ ಕೊಟ್ಟ ದಿವಸ ಒಂದು, ನಾಯಿ ಕಚ್ಚಿದ ದಿವಸ ಒಂದು. ಡಿಲೇ ಆಗ್ಬಾರ್ದಾ? ನಾಯಿ ಕಚ್ಚಿದ ದಿನದಿಂದ ಎಷ್ಟು ಡಿಲೇ ಆಗ್ಬಹುದು ಒಂದು ಲೆವೆಲ್ ಅಂತ ಹೇಳಿದ್ರೆ? ನೋಡಿ, ಹಾಗೇನೆ ಎಷ್ಟು ಬೇಗ ಕೊಡ್ಸಿದ್ರಿ ಅಷ್ಟು ಒಳ್ಳೇದು. ಅವತ್ತೇ ಕೊಡ್ಸಿದ್ರೆ ಒಳ್ಳೇದು. ಎಲ್ಲಿ ಕೈ ಮೀರಿ, ಕಾಲ ಮೀರಿ ಹೋಗುತ್ತೆ? ಹೆಚ್ಚಾಗಿ ಏನಾಗತ್ತೆ ಅಂತ ಹೇಳಿದ್ರೆ ಪರಚಿರ್ತದೆ, ಆಗ ಬೇಡ ಅಂತ ಬಿಟ್ಟಿರ್ತಾರೆ. ಅಂತವರು ಲೇಟ್ ಮಾಡ್ತಾರೆ ಹೊರತು ಯಾರಿಗೆ ಗಾಯ ಆಗಿರ್ತದೆ ಅವ್ರು ಖಂಡಿತ ಆಸ್ಪತ್ರೆಗೆ ಬಂದೇ ಬರ್ತಾರೆ. ಸೊ 0 ಒಂದು ವೇಳೆ ಇವತ್ತು ಕೊಡ್ಸಿಲ್ಲ, ನೀವು ಮರ್ತೋಯ್ತು ನಿಮಗೆ ಇಂಜೆಕ್ಷನ್, ನಾಯಿ ಕಚ್ಚಿದ ಇವತ್ತು ಕೊಡ್ಸಿಲ್ಲ, ನಾಳೆ ಆದ್ರೂ ಕೊಡ್ಸಿ. ನಾಳೆನೂ ಕೊಡ್ಸಿಲ್ಲ, ನಾಳ್ದಾದ್ರೂ ಕೊಡ್ಸಿ. ಸ್ಟಿಲ್ ಇಟ್ ಈಸ್ ನಾಟ್ ಲೇಟ್. ಆದ ಕಾರಣ ಆದಷ್ಟು ಬೇಗ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿ. 1ನೇ ಇಂಜೆಕ್ಷನ್ 0ನೇ ದಿವಸ, 3ನೇ ದಿವಸ, 7ನೇ ದಿವಸ. ಅಂದ್ರೆ ನೀವು ಸೋಮವಾರ ಕೊಡಿಸಿದ್ರೆ ನೆಕ್ಸ್ಟ್ ನಡುವಲ್ಲಿ ಒಮ್ಮೆ ಬುಧವಾರ ಬರುತ್ತೆ, ಸೋಮವಾರ, ಮಂಗಳವಾರ, ಬುಧವಾರ ಬರುತ್ತೆ. ಆಮೇಲೆ ನೆಕ್ಸ್ಟ್ ಪುನಃ ಸೋಮವಾರವೇ ಬರ್ತದೆ. ಮತ್ತೆ ಇನ್ನೊಂದು ಸೋಮವಾರ ಬಿಟ್ಟು ಇನ್ನೊಂದು ಸೋಮವಾರ ಬರ್ತದೆ. ಅಂದ್ರೆ 2 ವಾರದ ನಂತರ 14 ದಿವಸ, ಒಂದು ಕೊನೆ, ಆ ತಿಂಗಳ ಕೊನೆಯ ಸೋಮವಾರ, 4 ವಾರ ಬಿಟ್ಟು. ಸೊ 0, 3, 7, 28 5 ಇಂಜೆಕ್ಷನ್ ಪಡ್ಕೊಂಡ್ರೆ 100ಕ್ಕೆ 100 ರೇಬಿಸ್ ರೋಗ ಆ ನಾಯಿಯಿಂದ ಬರುವುದಿಲ್ಲ. ಈಗ 5 ಇಂಜೆಕ್ಷನ್, 14 ಇಂಜೆಕ್ಷನ್ ಇಲ್ಲ. ನೋವಿಲ್ಲ, ನೋವಿಲ್ಲ. ಅಷ್ಟೇ ಅಲ್ಲ, ನೋವಿಲ್ಲ, ಟಿಟಿ ಎಲ್ಲಾದ್ರೂ ನೋವಾಗ್ತದೆ. ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ ಅಂತ ಬಹುಶಃ. ಅದು ನೀವು ಮಾತಾಡ್ತಾ ಇದ್ದೀರಿ. ಇದರ ಮುಖ್ಯ ಉದ್ದೇಶ ವ್ಯಾಕ್ಸಿನ್ ಅಲ್ಲಿ ನೋವು. ಎಷ್ಟು ಚಿಕ್ಕ ಮಗುವಿಗೂ ಕೊಡಬಹುದು, ಎಷ್ಟು ಚಿಕ್ಕ ಮಗುವಿಗೂ ಕೊಡಬಹುದು, ಏನು ತೊಂದರೆ ಇಲ್ಲ. ಅದು ಇಂಪಾರ್ಟೆಂಟ್. ಯಾರು ತಗೊಳ್ಬಹುದು, ಇಲ್ಲಿ ಯಾವುದೇ ಕಾಂಟ್ರಾ ಇಂಡಿಕೇಶನ್. ಒಬ್ಳು ಗರ್ಭಿಣಿ ಇದ್ದಾಳೆ, ತಗೊಳ್ಬಹುದಾ? 100ಕ್ಕೆ 100 ತಗೊಳ್ಳೇಬೇಕು. ತಗೊಳ್ಬಹುದಾ ಅಲ್ಲ, 100ಕ್ಕೆ 100 ತಗೊಳ್ಳೇಬೇಕು. ಅಜ್ಜ ಒಬ್ಬ ಇದ್ದಾನೆ, ತುಂಬಾ ವಯಸ್ಸಾಗಿದೆ, ತಗೊಳ್ಬೇಕಾ? ತಗೊಳ್ಳೇಬೇಕು. ಇಲ್ಲಿ ವಯಸ್ಸಿನ ನಿರ್ಬಂಧ ಇಲ್ಲ, ದೇಹದ ಸ್ಥಿತಿಯ ನಿರ್ಬಂಧ ಇಲ್ಲ. ಪ್ರತಿಯೊಬ್ರು, ನಿಮಗೆ ಒಂದು ವೇಳೆ ನಾಯಿ ಆಗ್ಲಿ ಬೆಕ್ಕಾಗ್ಲಿ ಕಚ್ಚಿದೆ ಅಂತ ಆದ್ರೆ, ಅದಕ್ಕೆ ಯಾವುದೇ ರೀತಿಯ ವ್ಯಾಕ್ಸಿನೇಷನ್ ಆಗಿಲ್ಲ ಆದ್ರೆ 100ಕ್ಕೆ 100 ತಗೊಳ್ಳೇಬೇಕು. ಇನ್ನು ಇದ್ದು ಕಚ್ಚಿ ವ್ಯಾಕ್ಸಿನ್ ಆದ ಮೇಲೆ ಕಚ್ಚಿದೆ ಅಂತ ಹೇಳಿ ನಿಮ್ಮ ವೈದ್ಯರನ್ನು ಭೇಟಿಯಾಗಿ ವೈದ್ಯರು ಈ ಬಗ್ಗೆ ತೀರ್ಮಾನ. ಎಸ್ ಸರ್, ಬರ್ತೇವೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ಅವರು ಲೈನ್ ಅಲ್ಲಿ ಇದ್ದಾರಾ ಸರ್? ಲೈನ್ ಅಲ್ಲಿ ಇದ್ದೀರಾ? ಬೇರೆ ಪ್ರಶ್ನೆ ಇದೆಯಾ ಸರ್? ಡೌಟ್ ಕ್ಲಿಯರ್ ಆಗಿದೆ ಅಂತ ಬಹುಶಃ ತಮ್ದು. ಅಲ್ಲ ಸರ್, ಇದೆ. ಅಂದ್ರೆ ನನಗೊಂದು 10 ವರ್ಷ ಮುಂದೆ ಹುಚ್ಚುನಾಯಿ ಕಚ್ಚಿತ್ತು 10 ಮುಂದೆ. 10 ವರ್ಷದ ಹಿಂದೆ? ಹಿಂದೆ. ಹೌದು. ಓಕೆ, ಹೇಳಿ ಸರ್. ಆಗ ನಾನು ಗವರ್ಮೆಂಟ್ ಅಲ್ಲಿ 16 ತಕೊಂಡಿದ್ದೇನೆ ಅವತ್ತು. ಓಕೆ. ಹೊಕ್ಕಳ ಸುತ್ತ. ಹೊಕ್ಕಳ ಸುತ್ತ ಆಗ 10,000 ಕೊಡ್ತಾ ಇದ್ರು. ಅದು ಸಹ ಕೊಡಿಸಿದ್ದೇನೆ. ನೀವು ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ ಬಹುಶಃ. ಹೌದು, ನಿಶ್ಚಿಂತೆಯಾಗಿರಿ, ಯಾವುದೇ ತೊಂದರೆ.
ಸರಿ ಸರ್, ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಧನ್ಯವಾದಗಳು. ಹಾಗಾದ್ರೆ ಈಗ ವರ್ಷ ಆಯಿತು ಅಂತ ಬಂದಾಗ ಅವರು ಇನ್ನೂ ಆದ್ರೆ ಭಯ ಪಡೋ ಅವಶ್ಯಕತೆಗಳಿಲ್ಲ. ಒಂದು ವೇಳೆ ಸಿಂಪ್ಟಮ್ಸ್ ಬರುದೇ ಅಂತ ಹೇಳಿದ್ರೆ ಹೇಗೆ ಬರುತ್ತೆ, ಎಷ್ಟು ಡ್ಯೂರೇಷನ್ಗಳಲ್ಲಿ ಬರ್ಬೋದು? ಅದಕ್ಕೆ ಇಷ್ಟೇ ದಿವಸದ್ದು ಅಲ್ಲ, ಕಚ್ಚಿ ಆದ್ಮೇಲೆ ಒಂದು ವೇಳೆ ಯಾವುದು ನಾಯಿ ಕಚ್ಚಿ ಆಗಿ ನಾಯಿ ಕಚ್ಚಿ ಕೆಲವು ದಿವಸಗಳಿಂದ ಹಿಡಿದು ವರ್ಷಗಳ ನಂತರ ಕೂಡ ಬರ್ಬೋದು. ಓಕೆ, ಈಗ ನಾಯಿ ಕಚ್ಚಿರ್ತದೆ, ಆತ ಇಂಜೆಕ್ಷನ್ ಕೂಡ ತೆಗೆದುಕೊಂಡಿರ್ತಾನೆ, ಯಾವುದೊಂದು ಎರಡನ್ನ ಮಿಸ್ ಮಾಡ್ಕೊಳ್ತಾನೆ, 2 ಇಂಜೆಕ್ಷನ್ ಮಿಸ್ ಮಾಡ್ಕೊಳ್ತಾನೆ, ಅದು ಸ್ವಲ್ಪ ಏನು ಆಗಬಾರದು ಅನ್ನೋದು. ಆವಾಗ ಅಂಥವನಿಗೆ ಇದು ಕಾಡುತ್ತಾ, ರೇಬಿಸ್ ಕಾಡುತ್ತಾ? ಮೊದಲ 3 ಇಂಜೆಕ್ಷನ್ ಹೇಳ್ತೇವೆ, 0, 3, 7. ಓಕೆ, ಈ 3 ಇಂಜೆಕ್ಷನ್ ತಗೊಂಡ್ರೆ ಸುಮಾರು 100ಕ್ಕೆ 95% ಆಮೇಲೆ ಅವನಿಗೆ ಯಾವುದೇ ತೊಂದರೆ ಬರಲ್ಲ. ಓಕೆ, ಮತ್ತೆ 2 ಇಂಜೆಕ್ಷನ್ ಇದೆ ಅಲ್ಲ, ಅದು ಮೆಮರಿ ಇಂಜೆಕ್ಷನ್ ಅಂತ ಹೇಳ್ತಾರೆ. ಅಂದ್ರೆ ಇನ್ನೂ ಒಂದು ಸ್ವಲ್ಪ ಸಮಯ ಅವನ ದೇಹದಲ್ಲಿ ಪ್ರತಿರೋಧಕ ಶಕ್ತಿಯನ್ನು ಉಂಟು ಮಾಡ್ತದೆ. ಆಗ ಒಂದು ವೇಳೆ ಅವನಿಗೆ ಮತ್ತೆ ನಾಯಿ ಕಚ್ಚಿದ್ರೆ ಕೂಡಲೇ ಇನ್ನೊಂದ್ಸಲ ನಾಯಿ ಕಚ್ಚಿತ್ತು, ಇವತ್ತು ನಾಯಿ ಕಚ್ಚಿದೆ, 5 ಇಂಜೆಕ್ಷನ್ ನೀವು 1 ತಿಂಗಳವರೆಗೆ ತಗೊಂಡ್ರಿ, 1 ತಿಂಗಳ ಒಳಗಾಗಿ 5 ಇಂಜೆಕ್ಷನ್ ತಗೊಂಡ್ರಿ, 2 ತಿಂಗಳ ನಂತರ ಮತ್ತೆ ನಾಯಿ ಕಚ್ಚಿತ್ತು, ಆಗ ನೀವು ಮತ್ತೆ 5 ಇಂಜೆಕ್ಷನ್ ತಗೊಳ್ಳುವ ಸ್ಟಾರ್ಟ್ ಇಲ್ಲ. 0 ಮತ್ತು 3 2 ಇಂಜೆಕ್ಷನ್ ಸಾಕು. ಓಕೆ, ಬರ್ತೇನೆ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರಿನಿಂದ ಸರ್? ನಾವು ರಂಗನಾಥ್ ಅಂತ ಹೇಳಿ ಸಾಲೆತ್ತೂರಿಂದ. ಎಲ್ಲಿಂದ ಸರ್? ಸಾಲೆತ್ತೂರಿಂದ. ಎಸ್ ಸರ್, ನಮಸ್ತೆ, ಮಾತಾಡಿ ಸರ್. ಹೌದು ಸರ್, ನಮ್ಗೆ ಡಾಕ್ಟರ್ ಮೊದಲೇ ಪರಿಚಯ ಇದೆ. ಒಂದು ಡೌಟ್ ಇತ್ತು. ಈಗ ಮನೆ ನಾಯಿ ನಾವು ಇಂಜೆಕ್ಷನ್ಸ್ ಎಲ್ಲ ಕೊಡಿಸ್ತಾ ಇದ್ದೀವಿ ಅದಕ್ಕೆ ಟೈಮ್ ಟು ಟೈಮ್. ಆದ್ರೆ ಈ ನಾಯಿ ಮರಳೆಲ್ಲ ಬರುವಾಗ ಅದ್ರ ಜೊಲ್ಲು ಎಲ್ಲಾದ್ರೂ ಟೈಲ್ಸ್ ಎಲ್ಲ ಅಥವಾ ನಮ್ಮ ಇದ್ರೆಲ್ಲ ಬಿದ್ದ್ಬಿಟ್ರೆ ಅದು ಕೈ ಕಾಲಿಗೆ ಏನಾದ್ರು ಆಗಿದ್ರೆ ಅದ್ರದ್ದು ಏನಾದ್ರು ಬರುತ್ತಾ? ಓಕೆ, ಎಸ್ ಸರಿ. ಓಕೆ ಅಲ್ಲ ಸರ್, ಇದು ಪ್ರಶ್ನೆ ಅಲ್ಲ ಸರ್ ತಮ್ಮದು? ಹೌದು. ಓಕೆ ಸರ್, ಥ್ಯಾಂಕ್ ಯು. ಎಸ್ ಸರ್. ಈಗ ಮೊದಲನೇದಾಗಿ ಈ ವೈರಸ್ ತುಂಬಾ ಮೃದು ಸ್ವಭಾವದ್ದು. ಅದರ ನಾಯಿಯ ದೇಹದಿಂದ ಹೊರಗಡೆ ಬಂದ ತಕ್ಷಣ ಅದು ಸಾವನ್ನಪ್ತದೆ. ಸೊ ಜೊಲ್ಲು ಕೆಳಗೆ ಬಿದ್ದರೆ ಒಂದಷ್ಟು ಸಮಯದೊಳಗೆ ಅದು ನಿಷ್ಕ್ರಿಯವಾಗುತ್ತೆ ಕೂಡಲೇ. ಓಕೆ. ನಾಯಿ ಕಚ್ಚುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದರ ದೇಹದಲ್ಲಿದ್ದ ಆ ಬಾಯಲ್ಲಿದ್ದ ಜೊಲ್ಲು ನೇರವಾಗಿ ನಮ್ಮ ದೇಹವನ್ನು ಹೋಗುತ್ತೆ. ಕೆಳಗೆ ಬಿದ್ದು ಆನಂತರ ಅದು ನಾವು ಅದನ್ನು ತೊಳೆದುಕೊಂಡು ಹೋಗುವುದು, ಆಗ ಬರುವುದು, ಆ ಸಾಧ್ಯತೆ ತೀರಾ ಕಮ್ಮಿ. ಅದರಲ್ಲೂ ವ್ಯಾಕ್ಸಿನ್ ಮಾಡಿದ ನಾಯಿಗಳಲ್ಲಿ ಸಾಧ್ಯವೇ ಇರುವುದಿಲ್ಲ. ಅದ ಕಾರಣ ಆ ಬಗ್ಗೆ ಅವರು ಯಾವುದೇ ಗಾಬರಿ ಆಗುವ ಅಗತ್ಯ ಇಲ್ಲ. ಇಲ್ಲಿ ಹೆದರ್ಬೇಕಾದ್ದು ನಾಯಿಗೆ ಅಲ್ಲ, ನಾವು ಹೆದರ್ಬೇಕಾದ್ದು ಉಳಿದ ಪ್ರಾಣಿಗಳಿಗೆ. ನಾಯಿಗೆ ನೀವು ಸಮಯಕ್ಕೆ ಸರಿಯಾಗಿ ಇಂಜೆಕ್ಷನ್ ಕೊಡಿಸ್ತೀರಿ. ಹೆಚ್ಚಾಗಿ ನಾಯಿಗಳಿಗೆ ಹುಚ್ಚು ತಗಲಿದ್ರೆ ಸುಲಭವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ನಾಯಿ ಒಂದು ಅಗ್ರೆಸಿವ್ ಆಗತ್ತೆ, ಇಲ್ಲ ತುಂಬಾ ಮೂಲೆಗೆ ಸೇರ್ತದೆ. ಎರಡರಲ್ಲೂ ನಮ್ಗೆ ಗೊತ್ತಾಗತ್ತೆ ನಾಯಿಗೇನೋ ಆಗಿದೆ. ಅಂದ್ರೆ ಬೆಕ್ಕಿನಲ್ಲಿ ಕಷ್ಟ, ಒಂದು ಅಗ್ರೆಸಿವ್ ಆಗಿರುತ್ತೆ ಮತ್ತು ಮೂಲೆಗೆ ಸೇರುತ್ತೆ. ಎರಡೂ ಇರುತ್ತೆ, 2 ರೀತಿಯ ಲಕ್ಷಣಗಳು ಇರ್ತದೆ. ಒಂದು ಡಂಬ್, ಒಂದು ಅಗ್ರೆಸಿವ್ ಅಂತ ಹೇಳ್ತೇವೆ. 2 ಸಾಧ್ಯ ಇದೆ. ಆದ್ರೆ ದನಗಳಲ್ಲಿ, ಕಾಡು ಪ್ರಾಣಿಗಳಲ್ಲಿ ಈಗ ಎಲ್ಲೋ ಹೊರಗಡೆ ಹೋದಾಗ ಮಂಗಕ್ಕೆ ಪರಿಚಿತ, ಆಗ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಅದನ್ನು ಮಾಡಬಾರದು ಅಂತ ನಾವು ಹೇಳಿ. ಇಲ್ಲಿ ನಾಯಿ ಅನ್ನೋದು ಒಂದು ರೇಬಿಸ್ ತರುವ ವಸ್ತು ಅಂತ ನೋಡದೆ ಕರೆಕ್ಟ್ ಎಲ್ಲಾ ಪ್ರಾಣಿಗಳು ಕಚ್ಚಿದಾಗ ವ್ಯಾಕ್ಸಿನ್ ತಗೊಳ್ಳಿ. ವ್ಯಾಕ್ಸಿನ್ ಉಚಿತವಾಗಿ ಲಭ್ಯ ಇದೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ನೀಡ್ತಾರೆ. ಯಾವುದೇ APL BPL ಅಂತ ಇಲ್ಲ. ವೈದ್ಯರಲ್ಲಿ ತೆರಳಿ, ವೈದ್ಯರು ತೀರ್ಮಾನಿಸ್ಲಿ ನಿಮಗೆ ವ್ಯಾಕ್ಸಿನ್ ಬೇಕೋ ಬೇಡವಾ ಅಂತ. ಎಸ್ ಸರ್, ಬರ್ತೀನಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ನಮ್ದು ಸರಪಡಿ, ಬಂಟ್ವಾಳ ತಾಲೂಕು, ನಾರಾಯಣ ಶೆಟ್ಟಿ ಅಂತ. ಶೆಟ್ರು, ಎಸ್ ಸರ್, ಮಾತಾಡಿ ಸರ್. ಏನ್ ಹೇಳ್ತೀರಿ, ತಮ್ಮ ಪ್ರಶ್ನೆ? ಸರ್, ನಿಮ್ದು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೀತದೆ. ಓಕೆ ಸರ್, ಥ್ಯಾಂಕ್ ಯು. ಆದ್ರೆ ಸರ್ಕಾರದಿಂದ ಡಾಕ್ಟರ್ಗಳದ್ದು ಏನು ಪ್ರಯೋಜನ ಇಲ್ಲ ಸರ್. ಯಾಕೆ ಗೊತ್ತುಂಟು ಸರ್, ನಮ್ಮ ಊರಲ್ಲಿ ಕೆಲವು ಯಾರೋ ಒಬ್ರು ಎಲ್ಲ ನಾಯಿಯನ್ನು ಬಿಟ್ಟು ಊರಲ್ಲಿ ಬಿಡ್ತಾರೆ. ನಾವು ಅದಕ್ಕೆಲ್ಲ ತಿಂಡಿ ಬಿಸ್ಕೆಟ್ ಎಲ್ಲ ಹಾಕಿ ಸಲಾಗಿ ಮತ್ತೆ ಅದಕ್ಕೆ ಇಂಜೆಕ್ಷನ್ ಕೊಡುವುದಂತ ಎಲ್ಲ ಏನು ಪ್ರೊಸೀಜರ್ ಇರುವುದಿಲ್ಲ. ಮೊನ್ನೆ ನಮ್ಮ ಪಂಚಾಯತಿನ ಮಟ್ಟದಲ್ಲಿ ಒಂದು ನಾಯಿದೆಲ್ಲ ಇತ್ತು. ಅದಕ್ಕೆಲ್ಲ ನಮ್ಮ ಮನೆಯಲ್ಲಿ 2-3 ನಾಯಿ ಉಂಟು ಅಂತ ಒಂದು ಕಡೆಯಲ್ಲಿ ಅವರು ಹೇಳುದು, ಅಲ್ಲಿಗೆ ಬರುವುದಿಲ್ಲ. ಬೇರೆ ಕಡೆಯಲ್ಲಿ ನಮ್ಮನ್ನು ನೀವು ಅಲ್ಲಿಗೆ ಬನ್ನಿ ಅಂತ. ಓಕೆ ಓಕೆ ಓಕೆ
ಹಾಗೆ ಸರಿ, ಹಾಗೆ ಅಂದ್ರೆ ನಮ್ಮ ಜಿಲ್ಲಾಡಳಿತದಿಂದ ಸರಿಯಾಗಿರೋ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ತಾವು ಹೇಳ್ತೀರಿ ಬೀದಿ ನಾಯಿಗಳ ವಿಚಾರವಾಗಿ. ಸರ್ ಅದೊಂದು ಮಾಡ್ಬೇಕು. ಯಾಕೆ ಗೊತ್ತುಂಟಾ, ನಮ್ಮ ದೇವಸ್ಥಾನದ ಒಟ್ಟರದಲ್ಲಿ ಕೆಲವು ನಾಯಿಯನ್ನು ಕೊಂಡು ಬಂದು ಬಿಡ್ತಾರೆ. ಓಕೆ 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 ಸರಪಳಿ ಹತ್ರ ಅಲ್ಲ, ಆಹಾರ ಸಿಗ್ಬೇಕಂತೆಲ್ಲ ಕೊಡುವುದಿಲ್ಲ. ಓಕೆ ಓಕೆ, ಅದೊಂದೊಂದು ಗ್ರಾಮ ಪಂಚಾಯತಿಯವರೆಲ್ಲ ವ್ಯವಸ್ಥೆ ಮಾಡಿದ್ರೆ. ಏನು ಮಾಡ್ತಾರೆ ಗ್ರಾಮ ಪಂಚಾಯತ್ ಅವರು? ಏನು ಮಾಡುದಿಲ್ಲ ಸರ್. ಏನು ಮಾಡುದಿಲ್ಲ. ಬೈತಾರೆ, ನಾವು ತಿಂಡಿ ಹಾಕಿದವರಿಗೆ ಬೈತಾರೆ, ನೀವು ಹಾಕಿ ಅಲ್ಲ ಅದು ಇದೆಲ್ಲ ಮಾಡಿದ್ದು ಅಂತ. ಓಕೆ ಓಕೆ ಓಕೆ, ಅಲ್ಲ ಆ ರೀತಿ ಹೇಳಿದ್ರೆ ಆಗಲ್ಲ ಸರ್, ಅದೆಲ್ಲ ಸರಿ ಬರಲ್ಲ. ಆ ರೀತಿ ನಮ್ಗೂ ಗೊತ್ತಿಲ್ಲ. ಮಾಡ್ತೇವೆ, ಏನು ಬೇಕಾದ್ರೂ ಬೀದಿನ ಎಲ್ಲ ಪಾಪ ಅಲ್ಲ. ಅಲ್ಲ ನಾನು ಹೇಳುವಂಥದ್ದು ಗ್ರಾಮ ಪಂಚಾಯತ್ ಅವರು ಕೂಡ ಅದೇ ರೀತಿ ಉಡಾಫೆ ಮಾತಾಡ್ಲಿಕ್ಕೆ ಆಗಲ್ಲ ಅಂತ ಹೇಳುವಂಥದ್ದು. ಓಕೆ, ಹೌದು, ಅದು ಅವ್ರು ಹೇಳ್ತಾರೆ ನೀವು ಬಿಟ್ಟದ್ದು ತಪ್ಪು, ಹಾಗೆ ಇಲ್ಲ ಸರ್. ಓಕೆ ಓಕೆ, ಎನಿವೆ ಎಸ್ ಸರ್, ಎಸ್, ಥ್ಯಾಂಕ್ ಯು ಧನ್ಯವಾದಗಳು. ನಮ್ದೆಲ್ಲ ಸಪೋರ್ಟ್ ಉಂಟು ಸರ್, ಏನು ಬೇಕಾದ್ರೂ ಪ್ರಾಣಿ ಅಲ್ಲ ಅದು, ಅದಕ್ಕೆ ಬಾಯಿ ಬರುವುದಿಲ್ಲ. ಹೌದು, ಓಕೆ. ಆ ರೀತಿ ಸಮಸ್ಯೆಗಳು ಏನಾದ್ರು ಇದ್ರೆ ಏನು ಮಾಡಿಲ್ಲ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಬಿಟ್ಟಾದ್ಮೇಲೆ ನಮಗೆ ಕರೆ ಮಾಡಿ ಅಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ನೋಡೋಣ ಸರ್, ರಿಲೇಟೆಡ್ ಟು ಈ ನಮ್ಮ ಸ್ಟ್ರೀಟ್ ಡಾಗ್ಸ್ಗೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಾರೆ. ಯಾವ ಸರ್? ತುಳುನಲ್ಲಿ ಮಾತಾಡಬಹುದಲ್ಲ? ಹೌದು, ಟಿವಿಯಲ್ಲಿ ಹೌದು ಮಾತಾಡ್ತಿದ್ದೇನೆ. ತಮ್ಮ ಹೆಸರು, ಎಲ್ಲಿಂದ ಸರ್? ತುಳುವಲ್ಲಿ ಮಾತಾಡ. ನಮ್ಮ ಹೆಸರು ಕುತ್ತಾರ್ ಜಾನ್ಸನ್ ಅಂತ. ಕುತ್ತಾರ್ ಜಾನ್ಸನ್, ತುಳುವಲ್ಲಿ ಮಾತಾಡ್ಬೋದು ಅಂತ ಕೇಳಿದ್ದು ಅಲ್ವಾ? ಹೌದೌದು. ಪಾತಿರ್ಲೆ ಸರ್, ಜಾನ್ಸನ್ ಸರ್, ಪಾತಿರ್ಲೆ. ಸರ್ ಎಂಕ್ಲೇಕ ಮುರಾನೆ ಒಂದು 1 ತಿಂಗಳು ನಾಯಕ ಕುಚಿದಿತ್ತೇನೆ. ನಿರಕರ ಇಂಜೆಕ್ಷನ್ ಓಡ ಕೊಟ್ಟಿದ್ದೀರಿ. ಸರಿ. ಎನ್ನ ಮಗಗಳ ಕುಚ್ಚಿದ ಕೈಕ್ 4 ಆಜಿ ಕುಳಿದಾಗದು ಎನ್ನ ಬೆರಳು ಕಟ್ಟ ಆದಿತ್ತಂಡು ಅಂಚ ಇಂಕಲ್ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತದ. ನಾಯಿ ಕುಚ್ಚಿದಲ್ಲಿ ಎಂಕ್ಲೆಗೆ 1 ಇಂಜೆಕ್ಷನ್ ಬೆರಳು ಸುತ್ತ ಕೊಡ್ತಾರೆ, 5 ಸುತ್ತ ಕೊಡ್ತಾರೆ ಫುಲ್ ಬೆರಳು ಇಂಜೆಕ್ಷನ್. ಇಮ್ಯುನೋಗ್ಲೋಬಿನ್ ಅಂಚೆ ಮಗಲ ಕೈಕ ಫುಲ್ ಇಂಜೆಕ್ಷನ್ ಕೊಡ್ತೇವೆ. ಸರಿ. ಇಷ್ಟೆಯಿಂದ ತೊಂದರೆ ಬಂದಾಡ ಬೆರಳು ಇಷ್ಟೆಲ್ಲ ವರ್ಕ್ ಆಗ್ತದೆ. ಬಾಕಿದ ಬೆರಳು ರಾಜನ ಅಪ್ಲು ಬ್ಯಾಂಡೇಜ್ ಪಾಡ್ದ ಏನಿತ್ತು ಎಂಕಿದೆ ಬಾಕಿ ಬೆರಳು ಮುಟ್ಟ ವರ್ಕ್ ಹೋಯ್ತು. ಐನಾ ಎಕ್ಸೈಸ್ ಮಾಡ್ತಿಲ್ಲ ಇತ್ತಲ್ಲ. ಓಕೆ, ಪಲ್ಲೆ ಸರ್ ಕೇಳಿ ಸರ್, ಪಲ್ಲೆ ಕೇನುಡು ಸರ್, ಕೇನೊಂದಿಲ್ಲ ಪಲ್ಲೆ ಸರ್. ಎಂಟು ಬೆರಳು ಮತ್ತೆ ಕೈತಾರ ಬರ್ಬೋದು, ಮುಷ್ಟಿ ಹತ್ರ ಆಗ್ಬೋದು. ಓಹೋ, ಓಕೆ. ಅಂಚೆ ಬೆಚ್ಚನಲ್ಲಿ ಬಾಡ್ತಾನೆ ಎಕ್ಸೈಸ್ ಮಾಡ್ತಿಲ್ಲ. ಐನಾದ್ರು ಕಾಂಡನಿಗೆ ಬೆರಳು ಕೈತಾರ ಬರ್ಬೋದು, 4 ಬೆರಳು ಕೈತಾರ ಬರ್ಬೋದು, ಮುಷ್ಟಿ ವರ್ಕ್ನೇ ಇತ್ತು. ಅದೇ, ಓಕೆ ಓಕೆ, ಎಸ್ ಸರ್. ಸರಿ ಸರಿ, ನಾನು ಆನ್ಸರ್ ಮಾಡ್ತೇನೆ. ಈಗ ಈರ್ಪನ ಏನು ಒಂಜಿ ಸರ್, ಈಗ ಆ ನಾಯಿ ಇಲ್ಲ ಕೈತಲ್ಲ ನಾಯ ಇಲ್ಲದಕ್ಕಲ್ಲ ನಾಯಿ ಇಂಜೆಕ್ಷನ್ ಓಡ ಕಟ್ಟಿದ್ವಿ ಆಡ ನಾಯಿ ಕೈತು ಹೋಗ್ಬೋದು ಆ ದಿನ. ಅವು ಚುಚ್ಚಿಂದಾನೆ ಚುಚ್ಚು ಎಂಕ್ಲ ನಾಯಿ ಪಿದೆ ಪತ ಹೋದ ಎಂಕ್ಲ ನಾಯಿನ. ಓಕೆ, ಅಪ್ಪಗ ಚುಚ್ಚಿನಿ ಈ ನಾಯಿ ಚುಚ್ಚಿನ ಬಂದಾಗ ಎಂಕ್ಲ ಬುಡ್ಪಾದಾಗ ಎಂಕ್ಲೆಲ್ಲ 3 ಜನ ಚುಚ್ಚಿದ್ರು ನಾಯಿ. ಓಕೆ ಓಕೆ, ಇತ್ತೆ ಬಾಲೆ ಇಂಚೋಲೆ ಬಾಲೆ ಬಂದರೆ ಕೈ ಗುಣ ಆಗ್ತದೆ. ಬಾಲೆ ಒಂದು 7 ಹೆಣ್ಮ ಕುಳಿದಾಗುತ್ತೆ 5 ಆಜು ಚುಚ್ಚಿದ್ರು. ಓಕೆ, ಅಕ್ಕುಲ್ ಇಲ್ಲದ ಕುಲ್ದದ ಒನ್ ಪೇರೆ ಇಲ್ಲದ ಅಂಜು ಡಾಕ್ಟರ್ ಆರೆಲ್ಲ ಚುಚ್ಚಿದ್ರು, 6ನೇ ಬೆರಳೆಲ್ಲ ಕಟ್ ಆಗ್ತದೆ, ಮರೆಲ್ಲ ಹತ್ತನಾ. ಓಕೆ, ವೆರಿ ಡೇಂಜರಸ್. ಅಲ್ಲ ನಾಯಿ ಉಂಡೆ ಅವು ನಾಯಿ ಅಪ್ಪನ ಕೆರ್ತ ಬೆಚ್ಚಿನ ಅಪ್ಪಗ ಮತ್ತು ಕೋಪ ಹೋಗ್ತದೆ ನಾಯಿ ಕೆರ್ತ ಬಾಡಿ ಓಹೋ, ಅಕ್ಕುಲ್ ಇಲ್ಲದ ಅಕ್ಕುಲ್ ಆತೆ. ಎಂಕಲ್ ಇಂಜೆಕ್ಷನ್ ಐತೆ ಫಸ್ಟ್ 3 ದಿನ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಸರ್. ಬಾಕಿದ ಇಂಜೆಕ್ಷನ್ ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ ಇತ್ತ ರೈತರಲ್ಲ. ಓಕೆ, ತುಕ ಸರ್ ಡಾಕ್ಟರ್ ಪನ್ಪೇರ್. ಎಸ್ ಸರ್, ಎಲ್ಲಕ್ಕೆ ನಾವೇನು ವಿಚಾರಿದೆ ಬಟ್ ಅಂಚಿನ ನಾಯಿ ನಲ್ಲ ಒಂದು ಇತ್ತನ ಪನ್ನಾಗ ವೆರಿ ಡೇಂಜರಸ್. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು ಸರ್. ಈಗ 2 ವಿಷಯ ಅವ್ರು ಹೇಳಿದ್ರಲ್ಲಿ, ಒಂದು ನಾಯಿ ಕಚ್ಚಿದಾಗ ಏನ್ ಮಾಡಬೇಕು ಅನ್ನೋದನ್ನು ನಾವು ಹೇಳಿಬಿಡು. ಮೊದಲನೇ ಗಾಯ ಆದ್ರೆ ನಮ್ಮಲ್ಲಿ ಒಂದು ಕ್ರಮ ಇದೆ. ಒಂದಷ್ಟು ಅರಸಿನ ತಂದು ಹಾಕೋದು, ಒಂದಷ್ಟು ಬೇರೆ ಏನೋ ಪುಡಿ ತಂದು ಹಾಕೋದು, ಸುಣ್ಣ ಹಾಕೋದು. ಇನ್ನೂ ಮುಂದುವರೆದು ಕೆಲವರಂತೂ ಸೆಗಣಿ ಅಥವಾ ಕೋಳಿ ಹಿಕ್ಕೆ ಕೂಡ ಹಾಕೋದು ಕೂಡ ನೋಡಿದ್ದೀನಿ ನಾನು. ಸೊ ಮೊದಲಿಗೆ ಇದನ್ನೆಲ್ಲ ಮಾಡಬಾರ್ದು. ನಾಯಿ ಕಚ್ಚಿದ್ರೆ ಮೊದಲಿಗೆ ಗಾಯವನ್ನು ಚೆನ್ನಾಗಿ ತೊಳಿಬೇಕು. 10 ರಿಂದ 15 ನಿಮಿಷದವರೆಗೆ ಹರಿದು ಹೋಗುವ ನೀರಲ್ಲಿ ತೊಳಿಬೇಕು. ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ ಸೋಪು ಹಾಕಿ ತೊಳೆಯೋದು ತುಂಬಾ ಉತ್ತಮ. ಸ್ಪಿರಿಟ್ ಅಥವಾ ಆಲ್ಕೋಹಾಲ್ ಮಿಶ್ರಿತ ಕೆಲವೊಂದಷ್ಟು ದ್ರಾವಣಗಳಿರ್ತದೆ, ಸ್ಯಾನಿಟೈಸರ್ ಅಂತ ನಾವು ಡೆಟಾಲ್, ಅದರಲ್ಲಿ ತೊಳೆದ್ರೆ ಇನ್ನೂ ಒಳ್ಳೇದು. ಆದ್ರೆ ಒಂದಷ್ಟು ಉರಿಬಹುದು, ಅದನ್ನ ಸೋಪ್ ಹಾಕಿ ತೊಳೆದ್ರು ಸಾಕಾಗ್ತದೆ. ಈ ರೀತಿ ತೊಳೆಯೋದ್ರಿಂದ ಆ ವೈರಸ್ ಏನಿದೆ ನೋಡಿ, ಆ ವೈರಸ್ ತುಂಬಾ ಆಗ್ಲೇ ಹೇಳಿದೆ ಮೃದು ಸ್ವಭಾವದ್ದು ಅಂತ. ನೀವು ಸೋಪ್ ವಾಟರ್ ಹಾಕಿ ತೊಳೆದ್ರೆ ಅದರಲ್ಲಿ 100ರಲ್ಲಿ 90% ವೈರಸ್ ಸತ್ತು ಹೋಗ್ತದೆ. ಓಕೆ,
ಆ ನಂತರ ಅವರು ಹೇಳಿದಾಗೆ ನೋವು ತುಂಬ ದೊಡ್ಡ ಮಟ್ಟದ ಗಾಯ ಆದರೆ ನೀವು ದೊಡ್ಡ ಆಸ್ಪತ್ರೆಗೆ ಹೋಗಬೇಕಾಗತ್ತೆ, ಚಿಕ್ಕ ಆಸ್ಪತ್ರೆ ಎಲ್ಲ ಆಗಲ್ಲ. ಅವರಲ್ಲಿ ಅದರ ಸುತ್ತಲೂ ಇಂಜೆಕ್ಷನ್ ಕೊಡ್ತಾರೆ, ಇಮ್ಯುನೋಗ್ಲೋಬಿನ್ ಅಂತ ಕೊಡ್ತಾರೆ. ಅದಲ್ಲದೆ ಆಂಟಿ ರೇಬಿಸ್ ಕೂಡ ಕೊಡಬೇಕಾಗ್ತದೆ. 2 ರೀತಿಯ ಇಂಜೆಕ್ಷನ್ ಬೇಕಾಗ್ತದೆ ದೊಡ್ಡ ಮಟ್ಟಿನ ಗಾಯ. ಯಾಕೆ 2 ಅಂದರೆ ದೊಡ್ಡ ಮಟ್ಟಿನ ಗಾಯ ಅಂತ ಹೇಳಿ? ಯಾಕಂತ ಹೇಳಿದ್ರೆ ಆ ವೈರಸ್ ಒಳಗಡೆ ಹೋಗದ ರೀತಿಯಲ್ಲಿ ತಡೀಲಿಕ್ಕೆ ಒಂದು ಇಂಜೆಕ್ಷನ್ ಕೊಡ್ತಾರೆ, ಇಮ್ಯುನೋಗ್ಲೋಬಿನ್. ಆಮೇಲೆ ಒಂದು ವೇಳೆ ಹೋದ ವೈರಸ್ಸಿನಿಂದ ತೊಂದರೆ ಆಗದ ರೀತಿಯಲ್ಲಿ ಇನ್ನೊಂದು ಇಂಜೆಕ್ಷನ್ ಕೊಡ್ತಾರೆ. ಸೊ 2 ರೀತಿಯ ಇಂಜೆಕ್ಷನ್ ಬೇಕಾಗ್ತದೆ. ಅದು ದೊಡ್ಡ ಮಟ್ಟದ ಗಾಯಗೆ ಮಾತ್ರ. ಚಿಕ್ಕ ಪುಟ್ಟ ಪರಚಿದ್ದಕ್ಕೆ, ಒಂದು ಅದರ ಹಲ್ಲು ಕತ್ತಾಗಿದ್ದಕ್ಕೆ ಏನು ಅಗತ್ಯ ಇಲ್ಲ. ದೊಡ್ಡ ಮಟ್ಟದ ಗಾಯ ಆದ್ರೆ ಇದು ಅಗತ್ಯ ಇಲ್ಲ. ಅಥವಾ ಮುಖದ ಹತ್ತಿರ ಗಾಯ ಆದ್ರೆ, ತಲೆಗೆ ಕಚ್ಚಿದ್ರೆ ಆಗ ಇಮ್ಯುನೋಗ್ಲೋಬಿನ್, ಅಥವಾ ಕುತ್ತಿಗೆ ಹತ್ತಿರ ಕಚ್ಚಿದ್ರೆ ಆಗ ಇಮ್ಯುನೋಗ್ಲೋಬಿನ್ ಕೊಡ್ಬೇಕಾಗುತ್ತೆ. ಇವರು ಕೂಡ ಇದೇ ಇಂಜೆಕ್ಷನ್ ತೆಗೆದುಕೊಳ್ಬೇಕಾ? ಅವರು ಆ 5 ಇಂಜೆಕ್ಷನ್ ತಗೋಬೇಕು ಮತ್ತು ಅಲ್ಲಿ ಗಾಯದ ಸುತ್ತ ಬೇರೆ ಇಂಜೆಕ್ಷನ್ ಕೊಡ್ಬೇಕು. ಗಾಯದ ಸುತ್ತ ಕೈ ಆದ್ರೆ ಎಷ್ಟು ಇಂಜೆಕ್ಷನ್ ಕೊಡ್ತಾರೆ? ಅಲ್ಲ, ಅದು ಒಂದು ಸ್ಪೆಸಿಫೈಡ್ ಅಮೌಂಟ್ ಅಂತ ಇರ್ತದೆ. ಅದು 5 ml ಇರ್ಬೋದು ಅಥವಾ 3 ml ಇರ್ಬೋದು. ಅದನ್ನು ಅದರ ಸುತ್ತಲೂ ಇನ್ಫಿಲ್ಟ್ರೇಟ್ ಮಾಡೋದು ಅಂತ ಹೇಳ್ತೇವೆ. ಅಂದ್ರೆ ಸುತ್ತಲೂ ಸ್ವಲ್ಪ 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 ಪ್ರಮಾಣದಲ್ಲಿ ಆ ಗಾಯದಿಂದ ವೈರಸ್ ಒಳಗಡೆ ಹೋಗದ ರೀತಿಯಲ್ಲಿ ಮಾಡೋದು. ಅದು ವೈದ್ಯರು ಮಾಡ್ತಾರೆ, ಅದರ ಬಗ್ಗೆ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ಇನ್ನೊಂದು ಅಂತ ಹೇಳಿದ್ರೆ, ಒಂದು ಸಲ ಆತನಿಗೆ ಸರಿಯಾಗಿ ತೊಳೆದ್ರೆ, ಗಾಯವನ್ನು ಸರಿಯಾಗಿ ತೊಳೆದ್ರೆ 90% ತೊಂದರೆ ಮುಗೀತದೆ ನಿಮ್ದು. ಆಮೇಲೆ ಉಳಿದ 10% ವ್ಯಾಕ್ಸಿನ್ ಅಲ್ಲಿ ಸರಿಯಾಗುತ್ತೆ. ಸೊ ಗಾಯವನ್ನು ತೊಳೆಯುವುದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವೇನ್ ಮಾಡ್ತೇವೆ, ಗಾಯ ಬಂದ ಕೂಡಲೇ ಏನಾದ್ರೂ ಒಂದು ಗಟ್ಟಿ ಕಟ್ಟಿ ಅದು ಮಾಡಬಾರ್ದು. ಯು ಹ್ಯಾವ್ ಟು ವಾಶ್ ಮಾಡಬೇಕು. ಎರಡನೇದಾಗಿ ಈಗ ಅವರು ಹೇಳಿದ ಇನ್ನೊಂದು ಅಂತೇಳಿ, ನನ್ನ ಬೆರಳು ಬೆಂಡ್ ಆಗುದಿಲ್ಲ, ಅದು ಹೆಚ್ಚಾಗಿ ಅವರು ಯಾವುದಾದ್ರೂ ಎಲುಬಿನ ಅಥವಾ ಅದಕ್ಕೆ ಸಂಬಂಧಪಟ್ಟ ವೈದ್ಯರನ್ನು ಕಾಣಬೇಕು, ಅವರು ಅಥವಾ ಫಿಸಿಯೋಥೆರಪಿ ಅವರನ್ನು ಕಾಣಬೇಕು. ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾರೆ ಹೊರತು ಅದಕ್ಕೂ ಅವರು ಪಡ್ಕೊಂಡ ವ್ಯಾಕ್ಸಿನ್ಗೂ ಯಾವುದೇ ರೀತಿಯ ಭಯ ಪಡುವಂತ ಸಂಬಂಧ ಕೂಡ ಇಲ್ಲ. ಅವರ ತೊಂದರೆ ಅಲ್ಲಿ ನಾಯಿಯಿಂದ ಬರುವ ತೊಂದರೆ ಮುಗ್ದಿದೆ, ಪಕ್ಕ ಕ್ಯೂರ್ ಆಗೋದು ಗ್ಯಾರಂಟಿ 100ಕ್ಕೆ 100. ಅದನ್ನೇ ಹೇಳೋದು. ಅಷ್ಟು ದೊಡ್ಡ ಗಾಯ ಆಗಿದೆ ಅಂತ ಬಂದಾಗ ಒಂದ್ಸಲ ಭಯ ಬರುತ್ತೆ 100ಕ್ಕೆ 100 ಅದು ಮಾರಣಾಂತಿಕ ಈ ರೋಗ. ಆದ್ರೆ 100ಕ್ಕೆ 100 ಪ್ರಿವೆಂಟೇಬಲ್ ಕೂಡ. ಅದನ್ನು ಭಯ ಪಡುವಂತದ್ದು ಅಗತ್ಯವೇ ಇಲ್ಲ. ನೀವು ಸರಿಯಾಗಿ ವ್ಯಾಕ್ಸಿನ್ ತಗೊಂಡ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ವ್ಯಾಕ್ಸಿನ್ ಸರಿಯಾಗಿ ತಗೋಬೇಕು, ಅಗತ್ಯ ಇರೋದು ವ್ಯಾಕ್ಸಿನ್ ತಗೊಳ್ಳೋದು. ಎಸ್ ಸರ್. ಸರ್ ಲೈನಲ್ಲಿ ಇದ್ದೀರಾ ಸರ್? ಸರ್ ಲೈನಲ್ಲಿ ಇದ್ದೀರಾ? ಓಕೆ ಸರ್, ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು ಅಂತ ಅನ್ಕೊಳ್ತೀನಿ. ಬೇರೆ ಪ್ರಶ್ನೆ ಇದೆಯಾ ಸರ್? ಏನಾದರೂ ಡೌಟ್ ಇದೆಯಾ? ಡೌಟ್ ಇಲ್ಲಲ್ಲ? ಓಕೆ, ಭಯ ಪಡಬೇಡಿ. ಆ್ಯಂಡ್ ಎಸ್, ಕ್ಯೂರ್ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್, ಎವ್ರಿಥಿಂಗ್. ಓಕೆ, ಎಸ್ ಸರ್. ಓಕೆ, ಥ್ಯಾಂಕ್ ಯು. ಅಲ್ಲ, ಹೆಸರು ಕೇಳುವಾಗಲೇ ಆ ರೀತಿ ಆಗಿದೆ, ಕಚ್ಚಿದೆ ಅಂತ ಹೇಳುವಾಗಲೇ ಭಯ ಆಗುತ್ತೆ. ಸೊ ಅದಕ್ಕೆ ಎಷ್ಟು ಕ್ಯೂರ್ ಆಗುತ್ತೆ ಅನ್ನೋ ಪ್ರಶ್ನೆ. ಯಾಕಂದರೆ ಪುರಸಭೆ ವ್ಯಾಪ್ತಿಯಲ್ಲಿ, ಅಂದರೆ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ದನವು ಕೂಡ ಅದೇ ರೀತಿ ಅಂದರೆ ಓಡಾಡ್ತಾ ಇತ್ತು, ಹುಚ್ಚು ಹಿಡಿದು ಓಡಾಡ್ತಾ ಇತ್ತು. ಸೊ ತದನಂತರ ಅಲ್ಲಿ ಸ್ಥಳೀಯರು ಸೇರಿಕೊಂಡು ಅದನ್ನು ಮಣ್ಣು ಮಾಡಿದರು. ಅಂದರೆ ಆ ದನಕ್ಕೆ ಹುಚ್ಚು ಹಿಡಿದಿತ್ತು. ಸೊ ಹಾಗಿದ್ದಾಗ ಇದು ಕೂಡ ನಾಯಿಯ ಸಮಸ್ಯೆ ಅಥವಾ ಇದು ಕೂಡ ಏನು ಸಮಸ್ಯೆ ಅಥವಾ ಅದರಿಂದ ಸಮಸ್ಯೆ ಬರುತ್ತಾ, ಅದರ ಬಗ್ಗೆ ಕೂಡ ನಾನು ಮಾತಾಡ್ತೇವೆ. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾವು ವಡಬಾಣೇಶ್ವರ. ಓಕೆ, ವಡಬಾಣೇಶ್ವರ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಮಾತಾಡಿ, ಕೇಳಿ ತಮ್ಮ ಪ್ರಶ್ನೆ. ನಮ್ಮ ಮಕ್ಕಳಿಗೆ ಬೆಕ್ಕು ಅಂದ್ರೆ ತುಂಬಾ ಇಷ್ಟ. ಈಗ ಬೆಕ್ಕಿನ ಜೊಲ್ಲು ಮತ್ತೆ ಅದರ ಉಗುರು ಇದೆಯಲ್ಲ, ಅದರಲ್ಲಿ ಏನಾದ್ರೂ ಸಮಸ್ಯೆ ಬರ್ತದಾ? ಇಂಜೆಕ್ಷನ್ ಕೊಡ್ಬೇಕಾಗ್ತದಾ? ಈಗ ಮೊದಲನೇದಾಗಿ ನೀವು ನಿಮ್ಮ ಬೆಕ್ಕಿಗೆ ಇಂಜೆಕ್ಷನ್ ಕೊಡಿಸಿದ್ದೀರಾ, ವ್ಯಾಕ್ಸಿನ್ ಕೊಡಿಸಿದ್ದೀರಾ? ಇಲ್ಲ. ಹಾಗಾದ್ರೆ ಮೊದಲು ಅದನ್ನು ಮಾಡಿ. ಇಂಜೆಕ್ಷನ್ ಕೊಡುವುದಿಲ್ಲ, ಹೀಗೆ ಸಾಕ್ತಾರೆ. ಇಲ್ಲ, ಬಹಳಷ್ಟು ಇಂಜೆಕ್ಷನ್ ಕೊಡಲ್ಲ. ಅದೇ ತಪ್ಪು. ಅದಕ್ಕೋಸ್ಕರನೇ ಈ ಬೆಕ್ಕು ಅಂತ ಬಂದಾಗ ಒಂದ್ ಕಡೆಯಲ್ಲಿ ಇರುತ್ತೆ, ಏನ್ ಸಮಸ್ಯೆ ಆಗಲ್ಲ, ಯಾಕೆ ಇಂಜೆಕ್ಷನ್ ಕೊಡ್ಬೇಕು? ಇಲ್ಲ ನೋಡಿ, ನಾಯಿಗಿಂತ ಜಾಸ್ತಿ ಬೆಕ್ಕು ಕಚ್ಚುವ ಸಾಧ್ಯತೆ ಇರ್ತದೆ. ನೀವು ಮೀನು ಮಾಡುವಾಗ ಬೆಕ್ಕನ್ನು ಎದುರು ಕೂರಿಸ್ತೀರಾ, ಯಾವ್ದಾದ್ರು ಮಾಂಸದ ಅಡಿಗೆ ಮಾಡುವಾಗ ಬೆಕ್ಕು ಹತ್ತಿರ ಇರ್ತದೆ, ಅಥವಾ ಅದು ಸುಮ್ಮನೆ ಮನೆಯಲ್ಲೆಲ್ಲೋ ಮಲಗಿರ್ತದೆ, ಅದರ ಬಾಲನ ಏನೋ ನೀವು ಮುಟ್ಟಿರ್ತೀರ, ಸುಮ್ಮನೆ ಅದು ಯಾವುದೇ ಮೂವಿಂಗ್ ವಸ್ತುವನ್ನು ಈ ಬೆಕ್ಕು ಅಟ್ಯಾಕ್ ಮಾಡ್ತದೆ. ನೀವು ಬೆರಳನ್ನು ಆಚೀಚೆ ಮಾಡ್ತಾ ಇದ್ರು ಹಿಡಿತದೆ. ಅದ ಕಾರಣ ಬೆಕ್ಕಿಗೆ ಮೊದಲಿಗೆ ವ್ಯಾಕ್ಸಿನ್ ಮಾಡಿಸಿ, ಪಶು ವೈದ್ಯರನ್ನು ಕಾಣಿ, ಅವರು 100ಕ್ಕೆ 100 ಅದಕ್ಕೆ ವ್ಯಾಕ್ಸಿನೇಷನ್ ಕೊಡ್ತಾರೆ. ಆಮೇಲೆ ನೀವು ಅದರಲ್ಲಿ ಎಷ್ಟು ಬೇಕಾದ್ರೂ ಆಟ ಆಡಿ, ಎಷ್ಟು ಬೇಕಾದ್ರೂ ಮುದ್ದು ಮಾಡಿ, ಯಾವುದೇ ತೊಂದರೆ ಇರುವುದಿಲ್ಲ. ಓಕೆ, ಈಗ ತಮ್ಮ ಮನೆ ಎಂತ ಬೆಕ್ಕು ಕಚ್ಚಿದೆಯಾ ಮೇಡಮ್, ಹೇಗೆ?
ಇಲ್ಲ ಕಚ್ಚಿಲ್ಲ ಹಾ ತನಕ. ಆದ್ರೆ ಮಕ್ಕಳು ಆಟ ಆಡ್ತಿದ್ರೆ ಏನೋ ಒಂದು ಗೊಂದಲ ಅಲ್ವಾ? ಅಲ್ವಾ? ಓಕೆ ಸರಿ ಮೇಡಮ್, ಸರಿ ಸರ್, ಓಕೆ ಓಕೆ, ಥ್ಯಾಂಕ್ ಯು ಸರ್. ಮೊದಲಿಗೆ ಯಾರೆಲ್ಲ ಮನೆ ಒಳಗೆ ಪ್ರಾಣಿಗಳನ್ನು ಸಾಕ್ತೀರಿ ನೋಡಿ, ದಯವಿಟ್ಟು ವ್ಯಾಕ್ಸಿನ್ ಮಾಡಿ ಮೊದಲಿಗೆ. ಓಕೆ, ಹೊರಗೆ ಬೆಕ್ಕಿಗೆಲ್ಲ ಯಾರು ಕೂಡ ವ್ಯಾಕ್ಸಿನ್ ಮಾಡ್ಲಿಕ್ಕೆ ಮುಂದಕ್ಕೆ ಹೋಗಲ್ಲ, ಇವನ್ ನಾಯಿಗಳಿಗೆ ಕೂಡ ಯಾರು ಕೂಡ ಮಾಡಲ್ಲ. ಅದು ತಪ್ಪು. ನೀವು ನಾಯಿ ಬೆಕ್ಕುಗಳನ್ನು ಸಾಕ್ತಾ ಇದ್ರೆ ಬೀದಿ ನಾಯಿಗೆ ವ್ಯಾಕ್ಸಿನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಹಾಗಿರುವ ನಾವು ಮನೆಯಲ್ಲಿ ಸಾಕಿದ ನಾಯಿ ಬೆಕ್ಕಿಗೆ ವ್ಯಾಕ್ಸಿನ್ ಬೀದಿ ನಾಯಿಗಳಿಗೆ ವ್ಯಾಕ್ಸಿನ್ ಮಾಡ್ತಾರಾ? ಖಂಡಿತ ಮಾಡ್ತಾ ಇದ್ದಾರೆ. ಓಕೆ, ಆದ್ರೆ ನೋಡಿ, ಬೀದಿ ನಾಯಿಗೆ ವ್ಯಾಕ್ಸಿನ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ನಾಯಿ ನಮ್ಗಿಂತ ತುಂಬಾ ನಮ್ಮಷ್ಟೇ ಅದು ಕೂಡ ಚಾಣಾಕ್ಷ. ನೀವು ಒಂದು ಸಲ ಪಶುವೈದ್ಯರು ಅಥವಾ ಪಂಚಾಯತ್ನವರು ಸೇರಿಕೊಂಡು ಅದನ್ನು ಹಿಡಿದು ವ್ಯಾಕ್ಸಿನ್ ಕೊಡ್ತಾರೆ, ಅದಕ್ಕೆ ಏನೋ ಮಾಡ್ತಾರೆ ಅಂತ ಗೊತ್ತಾದ್ರೆ ಅದು ಅವ್ರಗೊಳಗೆ ಅದು ನೋಡ್ಲಿಕ್ಕೆ ಸಿಗಲ್ಲ ನಿಮಗೆ. ಆ ಪಾಪ ಪಂಚಾಯತಿನ ಅಧಿಕಾರಿಗಳಿಗೆ ಮತ್ತು ಪಶುವೈದ್ಯರಿಗೆ ಮಾತ್ರ ಅದರ ಕಷ್ಟ ಗೊತ್ತು. ನಾವು ಇಲ್ಲಿ ಕೂತ್ಕೊಂಡು ಮಾತಾಡೋದು ಸುಲಭ, ಅದರ ನಿಜವಾದ ಕಷ್ಟ ಬೇರೆನೇ ಇದೆ. ಅದು ಒಂದು ವಿಷಯ ಅಂತ ಆದ್ರೆ, ಮೊದಲಿಗೆ ನೀವು ಮನೆಯಲ್ಲಿರುವ ನಾಯಿ ಬೆಕ್ಕುಗಳಿಗೆ ವ್ಯಾಕ್ಸಿನ್ ಕೊಡಿಸಿ. ನಾಯಿ ಬೆಕ್ಕುಗಳಿಂದಲೇ ಹರಡುವ ಸಾಧ್ಯತೆ ಜಾಸ್ತಿ ಇರೋದು, ದನದಿಂದಾಗ್ಲಿ ಹಂದಿಯಿಂದಾಗ್ಲಿ. ಹಂದಿಗೂ ಬರುತ್ತೆ, ಅವುಗಳಿಂದ ಹರಡುವ ಸಾಧ್ಯತೆ ತುಂಬಾನೇ ಕಮ್ಮಿ. ನಾವು 100ಕ್ಕೆ 100 ನಮ್ಮಲ್ಲಿ ಸುಮಾರು ಒಂದು ಅಂಕಿಅಂಶಗಳ ಪ್ರಕಾರ 1,50,000 ನಾಯಿಗಳ ಜನಸಂಖ್ಯೆ ಇದೆ, ನಾಯಿಗಳ ಸಂಖ್ಯೆ ಇದೆ. ಅದರಲ್ಲಿ 1,30,000 ನಾಯಿಗಳಿಗೆ ನಾವು ವ್ಯಾಕ್ಸಿನ್ ಕೊಟ್ರೆ ಈ ರೋಗವೇ ಹೋಗ್ತದೆ ಅಲ್ವಾ? 100ಕ್ಕೆ 100 ನಾಯಿಗಳಿಗೆ ಕೊಡಿಸ್ಬೇಕು ಅಂತ ಇಲ್ಲ. ಸುಮಾರು 70-80% ನಾಯಿಗಳಿಗೆ ವ್ಯಾಕ್ಸಿನ್ ಆದ್ರೆ ಊರಲ್ಲಿರುವ ನಾಯಿಗಳಿಗೆ ಆಮೇಲೆ ಆ ರೋಗ ಹರಡುವುದಿಲ್ಲ. ಅದಕ್ಕೆ ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ, ನಾವು ಪಡುಬಿದ್ರಿಯಿಂದ. ನಮಸ್ತೆ ಸರ್, ಮಾತಾಡಿ ಸರ್. ಗಂಗಾಧರ್ ಅಂತ. ಗಂಗಾಧರ್ ಸರ್, ಎಸ್ ಸರ್, ಮಾತಾಡಿ ಸರ್. ನಮ್ದೊಂದು 40 ವರ್ಷದ ಮುಂಚಿನ ಕಥೆ ಇದು. ನನ್ನ ಅಂದ್ರೆ ನಾಯಿ ಕಟ್ಲಿಲ್ಲ ಅವಳಿಗೆ. ನಾನೊಂದು 20 ದಿವಸದ ನಾಯಿ ಮರಿಯನ್ನು ತಂದಿದ್ದೆ ಮನೆ ಹತ್ತಿರದವರದ್ದು. ಅದು ತಂದು ಮನೆಗೆ ತಂದಾಗುವಾಗ ನನ್ನ ಅಕ್ಕ ಅದನ್ನು ಹಾಲು ಕುಡಿಸಿದ್ಲು. ಅದು ಹಾಲು, ಅದಕ್ಕೆ ತಾಯಿ ಇಲ್ಲ ಅಂತ ಇವಳು ಹಾಲು ಕುಡಿಸ್ತಾ ಇದ್ಲು. ಅದು ಹಾಲು ಕುಡಿಸುವಾಗ ಅವಳ ಬೆರಳಿಗೆ ಸ್ವಲ್ಪ ಅದರ ಹಲ್ಲು ಸ್ವಲ್ಪ ಇದಾಗಿತ್ತು, ನಾಯಿ ಮರಿಯದ್ದು. 20 ದಿವಸದ್ದು. ಲಾಸ್ಟ್ ಮತ್ತೆ ಅದೊಂದು 5-10 ವರ್ಷ ಹೋದ ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅವಳಿಗೆ. ಯಾರಿಗೆ? ಇವರಿಗೆ? ಅವಳಿಗೆ ಅಂದ್ರೆ ಅಸ್ತಮ ಇತ್ತು. ಲಾಸ್ಟ್ ಮತ್ತೆ ಈಗ 18 ವರ್ಷ ಆಗುವಾಗ ಅವಳಿಗೆ ಸ್ಟಾರ್ಟ್ ಆಯ್ತು ಮತ್ತೆ ಪ್ರಾಬ್ಲಮ್. ಮತ್ತೆ ವೆನ್ಲಾಕ್ ಹಾಸ್ಪಿಟಲ್ ಅಲ್ಲಿ ಹೋಗುವಾಗ ಅದು ಆಗುದಿಲ್ಲ, ಅದು ಫೈನಲ್ ಸ್ಟೇಜ್ ಹೋಗಿ ಆಗಿದೆ ಅಂತ ಹೇಳಿದ್ರು. ಈಗ ಆಲ್ರೆಡಿ ಡೆತ್ ಆಗಿ 40 ವರ್ಷ ಆಯ್ತು. ಮತ್ತೆ ಡಾಕ್ಟರ್ ಹೇಳಿದ್ರು ಇಲ್ಲ, ಅದು ಮನೆಯವರಿಗೆ ಇನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾಳೆ ಅವಳು, ಪ್ರಾಬ್ಲಮ್ ಆಗ್ತದೆ, ಇನ್ನೆಲ್ಲಿ ಫೈನಲ್ ಆಸ್ಪತ್ರೆಯಲ್ಲಿ ಮತ್ತೆ ಪ್ರಾಬ್ಲಮ್ ಆಯ್ತು. ಹಾಗೆ ಅದು ಅಂದ್ರೆ ನಾಯಿ ಕಟ್ಲಿಲ್ಲ ಆಲ್ರೆಡಿ. ನಾನೊಂದು ಮತ್ತೆ ಒಂದು ದುರದೃಷ್ಟ ಅಂದ್ರೆ ಆ ನಾಯಿ ಮರಿಯ ಹಾಲು ಕುಡಿಸುವಾಗ ಮರುದಿವಸ ಬೇರೆ ನಾಯಿ ಬಂದು ಅದನ್ನು ಕೊಂದಾಕಿದೆ. ಆ ನಾಯಿ ಮರಿಯನ್ನು ಕೊಂದಾಕಿದ? ಕೊಂದಾಗಿದೆ. ಹಾಗಾಗಿ ಮತ್ತೆ ಡಾಕ್ಟರ್ ಹೇಳಿದ್ರು ಇದು ಅದರದ್ದೇ ಪ್ರಾಬ್ಲಮ್ ಆಗಿರ್ಬೋದಾ ಅಂತ ಕೇಳಲಿಕ್ಕೆ ನಮ್ಗೆ ಫೈನಲ್ ಇದಾಯ್ತು. ಇಲ್ಲ, ಹಾವಿನ ಈ ನಾಯಿ ಮರಿ ಇದ್ದು ತುಂಬಾ ತೊಂದರೆಗಳು ಬರ್ತದೆ. ಹೆಚ್ಚಾಗಿ ಜನ ಏನ್ ಮಾಡ್ತಾರೆ, ರೋಡ್ ಸೈಡ್ ಅಲ್ಲಿರುವ ನಾಯಿ ಮರಿಯನ್ನು ತಗೊಂಡು ಬರ್ತಾರೆ. ಅಂದ್ರೆ ನೋಡಿ ಸರ್, ಈಗ ಇವರ ವಿಚಾರದಲ್ಲಿ ನೋಡಿದಾಗ ಅಂದ್ರೆ ಇದು ನೈಜ ಘಟನೆ ಆಗಿರುವಂತದ್ದು. 10 ವರ್ಷ ಆದ ಮೇಲೆ ಅವರಿಗೆ ಸಾಧ್ಯತೆ ಇದೆ ಇದೆಯಾ ಆ ರೀತಿ? ಅಂದ್ರೆ ಅಷ್ಟರವರೆಗೆ ನಾರ್ಮಲ್ ಇರ್ತಾರೆ. ವೈರಸ್ ಏನ್ ಮಾಡ್ತದೆ ನೋಡಿ, ವೈರಸ್ ಯಾವಾಗ ನರದ ಮಂಡಲದ ಒಳಗೆ ಹೋಗ್ತದೋ ಆಗದಿಂದ ಅದರ ತೊಂದರೆ. ಅದಕ್ಕೆ ನಾವು ವ್ಯಾಕ್ಸಿನ್, ಈಗ ನೀವು ಇವತ್ತು ನಾಯಿ ಕಚ್ಚಿದೆ, ನಾನು 4 ದಿವಸ ತಗೊಳ್ಳಿಕ್ಕೆ ಆಗ್ಲಿಲ್ಲ ನನಗೆ ವ್ಯಾಕ್ಸಿನ್, ಇನ್ನು ತಗೊಳ್ಬಹುದಾ ಕೇಳಿದ್ರೆ ಖಂಡಿತ ತಗೊಳ್ಬಹುದು. ಇನ್ನೂ ಕೂಡ ನರಮಂಡಲವನ್ನು ವೈರಸ್ ಒಳಗೆ ಹೋಗಿಲ್ಲ ಅಂತಾದ್ರೆ ನಾವು ತಗೊಳ್ಳೋ ವ್ಯಾಕ್ಸಿನ್ ಇಂದ ಖಂಡಿತ ಪ್ರಯೋಜನ ಆಗುತ್ತೆ. ನಾನು ಅನ್ಕೊಂಡೆ ಒಂದು 5 ವರ್ಷ ಎಲ್ಲ ಅಂತ ಬಂದಾಗ ತುಂಬಾ ಎಕ್ಸ್ಟ್ರೀಮ್ ಕೇಸ್ ಅಲ್ಲ ಇದು, ವೆರಿ ಎಕ್ಸ್ಟ್ರೀಮ್, ವೆರಿ ರೇರ್ ಕೇಸ್ ಆಗಿರ್ಲೂಬಹುದು, ಆಗದೇ ಇರ್ಲೂಬಹುದು. ಅದರ ನಡುವಲ್ಲಿ ಬೇರೆ ಬೆಕ್ಕು ಬರ್ಚಿರ್ಬೋದು, ಬೇರೆ ತೊಂದರೆನೂ ಆಗಿರ್ಬೋದು. ವೆರಿ ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ನಾಯಿ ಬೆಕ್ಕು ಕಚ್ಚಿದ್ರೆ ಮಾತ್ರ ನಾವು ನೆನಪಿಡ್ತೇವೆ, ಪರಚಿದ್ರೆ ನೆನಪಿಡಲ್ಲ. ಹೇಳಿ ಸರ್. ಎಸ್ ಸರ್. ಅದೇ ಮತ್ತೆ ಲಾಸ್ಟ್ ಮೂಮೆಂಟ್ ಡಾಕ್ಟರ್ ಕೇಳಿದ್ರು ಅವಳ ಹತ್ರ, ನಿಮ್ಗೆ ಏನಾದ್ರು ನಾಯಿ ಏನಾದ್ರು ಪರಚಿದ್ಯಾ ಕೇಳಿದ್ರು 10 ವರ್ಷ ನಂತರ. ಹೌದು, ನನಗೊಂದು ನನ್ನ ತಮ್ಮ ಒಂದು ನಾಯಿ ಮರಿ ತಂದಿದ್ದ,
ಅದಕ್ಕೆ ಹಾಲು ಕುಡಿಸುವಾಗ ಸ್ವಲ್ಪ ಹಲ್ಲು ಇದಾಗಿತ್ತು ಅಂತ ಹೇಳಿದ್ರು. ಓಕೆ ಓಕೆ. ಆಮೇಲೆ ಡಾಕ್ಟರ್ ಹೇಳಿದ್ರು ಇಲ್ಲ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಇನ್ನು ಪ್ರಾಬ್ಲಮ್ ಆಗ್ತದೆ. ಮತ್ತೆ ನನ್ಗೆ ಇತ್ತೀಚೆಗೆ ಅದು ಗೊತ್ತಾಯ್ತು, ಫೈನಲ್ ಸ್ಟೇಜ್ ಅದು ಇಂಜೆಕ್ಷನ್ ಕೊಟ್ರು ಅಂತ ಗೊತ್ತಾಯ್ತು ಮತ್ತೆ ಲಾಸ್ಟ್. ಓಕೆ ಓಕೆ. ಅಂದ್ರೆ ಫೈನಲ್ ಸ್ಟೇಜ್ ಅಲ್ಲಿ ಮತ್ತೆ ಲಾಸ್ಟ್ ಅಂತ ಹೇಳಿದಾಗ ಅದು ಬಿಹೇವಿಯರ್ ಕೂಡ ಇದಾಗುತ್ತೆ ಅಲ್ವಾ ಸರ್? ಹೌದು, ಮತ್ತೆ ಹಾಸ್ಪಿಟಲ್ ಅಲ್ಲಿ ಪ್ರಾಬ್ಲಮ್ ಆಗ್ತದೆ, ಮನೆಗೆ ಹೋದ್ರು ಕಳಿಸಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಮತ್ತೆ ಗೊತ್ತಾಯ್ತು ನಮ್ಗೆ ಫೈನಲ್. ಓಕೆ. ಅಂದ್ರೆ ಇಲ್ಲಿ ವೆಲ್ನೋಕಲ್ಲಿ ಇದ್ರು ಅವರು? ವೆಲ್ನೋಕಲ್ಲಿ ರೇಬಿಸ್ ವಾರ್ಡ್ ಅಂತ 15/12/1984. ಓಕೆ ಓಕೆ ಓಕೆ. ಎಸ್ ಸರ್, ಎಸ್ ಸರ್. ಓಕೆ ಸರ್, ಧನ್ಯವಾದಗಳು. ಅಂದರೆ ಒಂದು ತಮ್ಮಿಂದ ಬಹುಶಃ ಒಂದು ಅವೇರ್ನೆಸ್ ಬಂದಿದೆ ಅನ್ನುವಂಥದ್ದು, ಒಂದು ಜಾಗೃತಿ, ಒಂದು ಭಯದ ಜೊತೆಗೆ ಜಾಗೃತಿ. ಅದು ಬಹಳ ಜನರು ಇಲ್ಲ, ಏನಾಗಲ್ಲ, ಅಗತ್ಯ ಇಲ್ಲ. ಇಲ್ಲಿ ವೆರಿ ಸಿಂಪಲ್, ನೀವು ಸಾಕುವ ನಾಯಿಗಳಿಗೆ ವ್ಯಾಕ್ಸಿನ್ ಕೊಡಿ. ಅಲ್ಲ ಸರ್, ಭಯ ಯಾಕಂತ ಬಂದಾಗ ಅಂತ ಒಂದು ಸಿಂಪ್ಟಮ್ಸ್ ಗಳನ್ನ ನೋಡಿದಾಗ ನೋಡಿ, ಅದರಿಂದ ಭಯ ಪಡುವ ಬದಲು, ಹೌದು, ಭಯ ಪಡುವ ಬದಲು ಮನೆ ಈಗ ಅವಧಿಗೂ ಯಾವುದೋ ಒಂದು ನಾಯಿ ಕಚ್ಚಿದೆ, ಬೆಕ್ಕು ಕಚ್ಚಿದೆ, ಆ ನಾಯಿಗೆ ಯಾರೋ ಒಂದು ಕೊಡಿಸ್ಬೇಕಿತ್ತು, ಅವ್ರು ಕೊಡಿಸಿಲ್ಲ. ಸೊ ಪ್ರತಿಯೊಬ್ರು ತಾವು ಸಾಕುವ ನಾಯಿಗೆ, ತಾವು ಸಾಕುವ ಬೆಕ್ಕಿಗೆ ವ್ಯಾಕ್ಸಿನ್ ಕೊಡಿಸಿದ್ರೆ ಈ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಒಬ್ರಿಗೊಬ್ರಿಗೆ ಅಂತ ಹೇಳಿದ್ರೆ ಆ ನಾಯಿ ಮೂಲಕ ಹರಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾಯಿಗೆ ವ್ಯಾಕ್ಸಿನ್ ಕೊಡಿಸಿ, ಬೆಕ್ಕಿಗೆ ವ್ಯಾಕ್ಸಿನ್ ಕೊಡಿಸಿ, ಈ ತೊಂದರೆ ಕಮ್ಮಿ ಆಗತ್ತೆ. ಬೀದಿ ನಾಯಿಗಳ ಬಗ್ಗೆ ಊರಿನವರೆಲ್ಲ ಸೇರಿಕೊಂಡು ಯೋಚಿಸಿದ್ರೆ ಇದು ತುಂಬಾ ಚಿಕ್ಕ ವಿಷಯ. ಈಗ ನಾವ್ ಏನ್ ಮಾಡ್ತೀವಿ, ಅದು ನನ್ನ ಕೆಲಸ ಅಲ್ಲ, ಪಂಚಾಯತಿದ ಕೆಲಸ. ಪಂಚಾಯತಿಗೆ ಅದನ್ನು ಹಿಡಿದು ವ್ಯಾಕ್ಸಿನ್ ಮಾಡ್ಲಿಕ್ಕೆ ಅಷ್ಟೊಂದು ಸುಲಭ ಇಲ್ಲ. ಎಲ್ಲರೂ ಸೇರಿದ್ರೆ, ಒಂದಷ್ಟು NGOs, ಒಂದಷ್ಟು ಜನರು ಸೇರಿಕೊಂಡು, ಸಮಾನ ಮನಸ್ಕರು ಸೇರಿಕೊಂಡು ನಮ್ಮ ಊರಲ್ಲಿರುವ ಎಲ್ಲ ನಾಯಿಗಳಿಗೆ ನಾವು ವ್ಯಾಕ್ಸಿನೇಷನ್ ಕೊಡಿಸ್ತೇವೆ ಅನ್ನುವ ಒಂದು ಪ್ರತಿಜ್ಞೆ ಮಾಡಿದ್ರೆ ಖಂಡಿತ ಆ ಊರಲ್ಲಿ ರೇಬಿಸ್ ರೋಗವನ್ನು ನಿರ್ಮೂಲನೆ ಮಾಡಿ. ಓಕೆ ಓಕೆ, ಬರ್ತೇನೆ. ಮತ್ತೊಂದು ಕರೆ ಇದೆ. ಸರ್ ನಮಸ್ತೆ. ಓಕೆ, ನಾನು ಪುರಸಭೆ ವ್ಯಾಪ್ತಿಯಲ್ಲಿ, ನಮ್ಮ ಸೋಮೇಶ್ವರ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಒಂದು ಘಟನೆ, ಇತ್ತೀಚೆಗೆ ನಡೆದಿರುವಂತಹ ಘಟನೆ, ಒಂದು ಅಲ್ಲಿ ದನಕ್ಕೆ ಹುಚ್ಚು ಹಿಡಿದಂತಹ ಪರಿಸ್ಥಿತಿ. ಆ ಸಂದರ್ಭ ಆ ಭಾಗದವರೇ ಸ್ಥಳೀಯರ ದನವನ್ನು ಹಿಡಿದು ಕೊನೆಯದಾಗಿ ಅದರ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಿದ್ರು. ಅಂದರೆ ಆ ಒಂದು ಸಂದರ್ಭ ಯಾಕಂತ ಬಂದಾಗ ಬಗ್ಗೆ ಮಾಹಿತಿ ಬರ್ತಾ ಇದೆ. ಎಸ್, ಇದು ಮನೆಯೊಂದರ ಆವರಣದೊಳಗೆ ನುಗ್ಗಿ ದಾಂಧಲೆ ಮಾಡಿದಂತಹ ಹಸು ಇದು. ತದನಂತರ ಅರಿವಳಿಕೆ ಇಂಜೆಕ್ಷನ್ ನೀಡಿದ ಬಳಿಕ ಅಸುನೀಗಿದ ಜಾನುವಾರು. ಹಸುವಿಗೆ ರೇಬಿಸ್ ಕಾಯಿಲೆ ತಗುಲಿರುವಂತಹ ಶಂಕೆಯ ಬಗ್ಗೆ ಆ ಪಶು ವೈದ್ಯರು ತಿಳಿಸಿದರು. ಜೊತೆಗೆ ಗ್ರಾಮಸ್ಥರು ಕೂಡ ಈ ಬಗ್ಗೆ ಭಯಭೀತರಾಗಿದ್ದರು. ಅಂದರೆ ಹುಚ್ಚು ಹಿಡಿದಂತಹ ರೀತಿಯಲ್ಲಿ ಆ ಹಸು ವರ್ತನೆ ಮಾಡ್ತಾ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಆ ಸಂದರ್ಭ ಎಲ್ಲರೂ ಕೂಡ ಅಲ್ಲಿ ಸೇರಿಕೊಂಡು ಆ ದನವನ್ನು ಹಿಡಿದು ಅದಕ್ಕೆ ಅರಿವಳಿಕೆ ಮದ್ದನ್ನು ನೀಡಿ ಅದನ್ನು ಕೊಲ್ಲಲಾಯಿತು. ಯಾಕಂದರೆ ಬೇರೆ ವಿಧಿ ಇಲ್ಲ. ಯಾಕಂದರೆ ಇಲ್ಲಿ ಮನುಷ್ಯರು ಖಂಡಿತ ಕೊಲ್ಲೇಬೇಕು. ಹೌದು, ಬೇರೆ ವಿಧಿಯೇ ಇಲ್ಲ. ಯಾಕಂದರೆ ಮನುಷ್ಯರನ್ನು ಕೂಡ ಏನು ಮಾಡೋಕ್ಕಾಗಲ್ಲ. ಅದು ಕಚ್ತದೆ, ಅದು ಕಚ್ತದೆ, ಹಾಯ್ತದೆ. ಇದು ಕೂಡ ಇಲ್ಲೂ ಕೂಡ ಆಗಿದ್ದದೇ ಸರ್? ಇಲ್ಲ, ಇಲ್ಲೂ ಆ ದನಕ್ಕೆ ಯಾವುದೋ ಒಂದು ನಾಯಿ ಕಚ್ಚಿರ್ಬೋದು, ಅದನ್ನು ಜನ ಗಮನಿಸದೇ ಇರ್ಬೋದು. ಆ ನಾಯಿ ಕಚ್ಚಿದ ನಾಯಿ ಹುಚ್ಚಿ ಹಿಡಿದು ಎಲ್ಲೋ ಸತ್ತು ಹೋಗಿರ್ಬೋದು. ಆ ನಂತರ ದನ ಹೊರಗಡೆ ಬೀದಿಯಲ್ಲಿ ಹೋಗಿರ್ತದೆ, ಅಥವಾ ಹೊರಗಡೆ ಕೆಲವೊಂದಷ್ಟು ಸಮಯದಲ್ಲಿ ನಮ್ಗೆ ಈಗಲೂ ಗೊತ್ತಿದೆ, ನಾಯಿಗಳು ದನದ ಕೊಟ್ಟಿಗೆಗೆ ನುಗ್ಗಿ ಹುಚ್ಚು ಹಿಡಿದ ನಾಯಿ ಕಚ್ಚಿದ್ದಿದೆ. ಹುಚ್ಚು ಹಿಡಿದ ನಂತರ ನಾಯಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಹುಚ್ಚು ಹಿಡಿಯುವುದಕ್ಕೆ ಮೊದಲು ಒಂದು ಕಾಂಪೌಂಡ್ ಒಳಗೆ ಮಾತ್ರ ಬದುಕ್ತದೆ. ಹುಚ್ಚು ಹಿಡಿಯುವ ಮೊದಲು ಸರಿ, ಯಾವುದೇ ನಾಯಿ ನೋಡಿ ಅದ್ರ ಕಾಂಪೌಂಡ್ ಇಂದ ಹೊರಗಡೆ ಅದು ಹೋಗುದಿಲ್ಲ, ಅದಕ್ಕೆ ಹೆದರಿಕೆ ಇರುತ್ತೆ. ಟೆರಿಟರಿ, ಎಕ್ಸಾಕ್ಟ್ಲಿ ರೈಟ್, ಅದು ಅದ್ರ ಕರೆಕ್ಟ್ ವರ್ಡ್, ಅದು ಟೆರಿಟರಿ ಎನಿಮಲ್ ಅದು. ಆದ್ರೆ ಒಂದು ಸಲ ಅದಕ್ಕೆ ಹುಚ್ಚಿ ಹಿಡಿದ್ರೆ ಆಮೇಲೆ ಅದು ಎಷ್ಟು ದೂರನೂ ಹೋಗ್ತದೆ. ಕೆಲವೊಂದಷ್ಟು ಮೊನ್ನೆ ನಮ್ಮ ತುಂಬಾ ಆತ್ಮೀಯ ಒಬ್ರು ಪಶುವೈದ್ಯರು ಹೇಳ್ತಾ ಇದ್ರು, 30 ಕಿಲೋಮೀಟರ್ನಷ್ಟು ದೂರ ಹೋದ್ದು ಇದೆ. ಅಷ್ಟು ದೂರನೂ ಹೋಗ್ಬಹುದು ಅದು. ಅಂದ್ರೆ ಅದು ಅಗ್ರೆಸಿವ್ ಆಗತ್ತೆ, ಅದು ಅದಕ್ಕೆ ಅದರ ಮನಸ್ಥಿತಿಯೇ ಚೇಂಜ್ ಆಗ್ತದೆ. ಸೊ ದನಗಳು ಕೂಡ ಆ ರೀತಿ ಮಾಡಬಹುದು. ಆಗ ಬೇರೆ ದಾರಿ ಇಲ್ಲ. ಇಲ್ಲಿ ಇದಂದ್ರೆ ದನದಿಂದ ಬಂದಿರುವಂತ ಕಾಯಿಲೆ ಅಲ್ಲ, ದನಕ್ಕೆ ಕಚ್ಚಿ ದನಕ್ಕೆ ಯಾವುದೋ ಹುಚ್ಚು ಹಿಡಿದ ನಾಯಿ ಕಚ್ಚಿದೆ, ಆ ಮೂಲಕ ಅದಕ್ಕೆ ಬಂದಿದೆ. ಅಂದ್ರೆ ದನದ ಕಾಯಿಲೆ ಅಲ್ಲ, ದನ ಈ ಹುಚ್ಚು ಹಿಡಿದ ರೀತಿ ಅಲ್ವೇ ಅಲ್ಲ. ಇಲ್ಲ, ಖಂಡಿತ ಇದು ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಆ ರೀತಿಯ ಒಂದು ಮನೋಭಾವನೆ ಇದೆ. ಇನ್ನೂ ಒಂದಿದೆ, ನಾವೇನ್ ಯೋಚಿಸ್ತೇವೆ ಅಂತ ಹೇಳಿದ್ರೆ, ಮನುಷ್ಯರ ಹಾಗೆ ನೀರನ್ನು ಕಂಡ ಕೂಡಲೇ ಪ್ರಾಣಿಗಳು ಕೂಡ ನೀರನ್ನು ಕಂಡ ಕೂಡಲೇ ಅದು ಓಡಬೇಕು, ನೀರನ್ನು ಕುಡಿಬಾರ್ದು ಅಂತ ಹೇಳ್ತೇವೆ. ಹಾಗಿಲ್ಲ, ಪ್ರಾಣಿಗಳು ಹುಚ್ಚು ಹಿಡಿದ್ರೂ ನೀರು ಕುಡಿಬಹುದು. ಹೈಡ್ರೋಫೋಬಿಯಾ ಪ್ರಾಣಿಗಳಲ್ಲಿ ತುಂಬಾ ಕಮ್ಮಿ. ನೀರಿನ ಭಯ ಏನಿದೆ, ಮನುಷ್ಯನಿಗೆ ನೀರಿನ ಭಯ ಇರುತ್ತೆ ಹುಚ್ಚು ಹಿಡಿದಾಗ, ಗಾಳಿ ಭಯ ಇರುತ್ತದೆ, ಲೈಟಿನ ಭಯ ಇರ್ತದೆ,
ಆದ್ರೆ ಪ್ರಾಣಿಗಳಿಗೆ ಹಾಗಿಲ್ಲ. ಪ್ರಾಣಿಗಳು ಹೈಡ್ರೋಫೋಬಿಯಾ ಇಲ್ಲದೆ ಇರ್ತದೆ. ನನ್ನ ನಾಯಿ ನೀರು ಕುಡಿಯಿತು, ಆದ ಕಾರಣ ಅದು ಸರಿ ಇದೆ, ಅದಕ್ಕೆ ಬೇರೇನೋ ರೋಗ ಇದೆ ಅಂದುಕೊಂಡು ಅದನ್ನು ಮುಟ್ಟಿ ಅದರಿಂದ ರೇಬಿಸ್ ಪಡ್ಕೊಂಡ ಘಟನೆಗಳು ಕೂಡ ಸಾಕು. ಓಕೆ, ಹಾಗಾದ್ರೆ ಮನುಷ್ಯನಿಗೆ ಬಹಳಷ್ಟು ಕರೆಗಳು ಬರ್ತಾ ಇದೆ, ಸ್ವಲ್ಪ ಹೋಲ್ಡ್ ಮಾಡಿ ನಾನು ವಿಚಾರಕ್ಕೆ ಬರ್ತೀನಿ ನೇರವಾಗಿ ಈಗ. ಯಾಕಂದ್ರೆ ಬಹಳಷ್ಟು ಜನರು ಪಾಪ ಸಮಸ್ಯೆನೂ ಕೂಡ ಎದುರಿಸ್ತಾರೆ, ಹಾಗಾಗಿ ಬಹಳಷ್ಟು ಕರೆಗಳು ಕಂಟಿನ್ಯೂಸ್ಲಿ ಬರ್ತಾ ಇದೆ. ಬಟ್ ಸ್ಟಿಲ್ ಈಗ ಆದ್ರೆ ಮನುಷ್ಯನಿಗೆ ನೀರು ಕುಡ್ಲಿಕ್ಕೆ ಆಗಲ್ಲ, ಹೀಗೆ ಸಿಂಪ್ಟಮ್ಸ್ ಅಂದ್ರೆ ಇವತ್ತನಿಗೆ ಏನೋ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ, ನೀರನ್ನು ಕಂಡ ತಕ್ಷಣ ಆತನಿಗೆ ತುಂಬಾ ವೇದನೆ ಉಂಟು ಮಾಡುವಂತ ಈ ಗಂಟಲಿನ ಮಸಲ್ಸ್ ಗಟ್ಟಿ ಆಗ್ತದೆ. ಓಕೆ, ಲೈಟ್ ಗಾಳಿ ಕಂಡ ತಕ್ಷಣ ಇಡೀ ಎಲ್ಲ ನಮ್ಮ ದೇಹದ ಮಸಲ್ಗಳು ಅಥವಾ ಎಲ್ಲ ಮಾಂಸಗಳು ಒಂದೇ ಸಮಯಕ್ಕೆ ಹಿಡ್ಕೊಳ್ತದೆ, ವಿಪರೀತ ನೋವುಗಳು ಬರ್ತದೆ, ಅಥವಾ ಮನಸ್ಸಲ್ಲಿ ಮತಿಭ್ರಮಣೆ ಆಗಿ ಆಗ್ತದೆ. ಸೊ ಇದೆಲ್ಲ ಆ ವೈರಸ್ನ ಲಕ್ಷಣಗಳು. ಓಕೆ, ಫಸ್ಟ್ ಶೀತ ಜ್ವರದ ರೀತಿಯಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಜ್ವರನೂ ಬರ್ಬೋದು, ಜ್ವರ ಬರಲೇಬೇಕು ಬರದೇ ಇರಬೇಕು ಅಂತ ಇಲ್ಲ. ಮನುಷ್ಯನಿಗೆ ಯಾವುದು ಇಲ್ಲದೆ ಕೇವಲ ಕನ್ಫ್ಯೂಷನ್ ಇದ್ದು ಅಲ್ಲಿಂದ ನೀರಿನ ಭಯ ಶುರುವಾಗಿ ಅಥವಾ ಗಾಳಿ ಭಯ ಶುರುವಾಗಿ ಅಥವಾ ಸರಿ ಇದ್ದ ಮನುಷ್ಯ ಸಡನ್ ಆಗಿ ಒಂದು ಬೇರೆ ರೀತಿ ವರ್ತನೆ ಶುರು ಮಾಡ್ಲಿಕ್ಕೂ ಸಾಧ್ಯ ಇದೆ. ಓಕೆ 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 ಸರಿ. ಈಗ ಸರ್ ನಾನು ಆ ಒಂದು ದೃಶ್ಯಗಳನ್ನ ಒಂದ್ಸಲ ಹಾಕಿ, ಆ ಒಂದು ಮಗು ಆಸ್ಪತ್ರೆಯಲ್ಲಿ ಇಲ್ಲ, ಅದು ದಟ್ಸ್ ಟಿಪಿಕಲ್ ಇರಿಟೇಬಲ್ ಆಗ್ತಾ ಇದೆ ಮಗು. ಇರಿಟೇಷನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಗು. ಅಂದ್ರೆ ಅದು ಲಾಸ್ಟ್ ಸ್ಟೇಜ್ ಅಲ್ಲಿ ಅಂತ ಹೇಳ್ತೀರಿ. ಒಂದು ಸಲ ರೇಬಿಸ್ ತೊಡಗಿದ್ರೆ ಅದಕ್ಕೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ. ಇಟ್ಸ್ ಎಂಡ್ ಸ್ಟೇಜ್. ಓಕೆ, ಏನು ಮಾಡಕ್ಕಾಗಲ್ಲ. ತುಂಬಾ ತೀರಾ ಒಂದೆರಡು ಪ್ರಕರಣ ಬಿಟ್ರೆ ಅಂದ್ರೆ ಈಗ ಅವರು ಅವ್ರು ನೀರು ಕೊಡುವಂತದ್ದ ಮಗುವಿಗೆ, ಅವರು ಏನು ಔಷಧಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಆದ್ರೆ ಮಗುವಿಗೆ ಆಗ್ತಾ ಇಲ್ಲ, ಕುಡಿಲಿಕ್ಕೆ ಆಗಲ್ಲ. ಕುಡಿಯುವಾಗ ಅದು ಲಾರೆಂಜಿಯಲ್ ಸ್ಪ್ಯಾಸಮ್ ಆಗತ್ತೆ. ಓಕೆ ಓಕೆ ಓಕೆ. ಇಲ್ಲಿ ನೋಡಿ, ಈಗ ಅಂದ್ರೆ ಈ ರೀತಿ ಆದ್ಮೇಲೆ ಎಷ್ಟು ದಿನ ಬದುಕುತ್ತೆ ಅಂತ ಹೇಳಿದ್ರೆ ಒಬ್ಬ? ಯೂಶುವಲಿ 2 ರಿಂದ 3 ದಿವಸ ಅಷ್ಟೇ. 2-3 ದಿವಸ, ಒಂದು 4-5 ದಿವಸ ಬದುಕಿದ ಹಿಸ್ಟ್ರಿ ಇದೆ. ಬಟ್ ಇಲ್ಲಿ ಅದು ಇಂಪಾರ್ಟೆಂಟ್ ಅಲ್ಲ, ಇದು ಪ್ರಕರಣಗಳಾಗುದು 1-2. ಓಕೆ, ಇದು ಆಗದೆ ಇರುವ ಹಾಗೆ ನೋಡೋದು ಇಂಪಾರ್ಟೆಂಟ್. ಈಗ ಆದ ನಂತರ ನಮ್ಮಲ್ಲಿ ಯಾವುದೇ ಮದ್ದು ಇಲ್ಲ, ಈ ರೀತಿ ಪರಿಸ್ಥಿತಿಗೆ ಬಂದ ನಂತರ ನಮ್ಮಲ್ಲಿ ಮದ್ದು ಇಲ್ಲ. ಕರೆಕ್ಟ್. ಆದ್ರೆ ಇದಕ್ಕೆ ಮೊದಲು ಇದಕ್ಕೆ ಚಿಕಿತ್ಸೆ ಅದೇ ಹೇಳ್ತಾ ಇರೋದು. ಇದನ್ನ ನಿರ್ಲಕ್ಷ್ಯ ಮಾಡಬಾರ್ದು ಅಷ್ಟೇ. ನಿಮ್ಮ ಮನೆ ನಾಯಿಗೆ, ನಿಮ್ಮ ಮನೆಗಳ ಬೆಕ್ಕಿಗೆ ವ್ಯಾಕ್ಸಿನ್ ಮಾಡಿಸಿ. ಬೀದಿ ನಾಯಿಗಳಿಗೆ ವ್ಯಾಕ್ಸಿನ್ ಮಾಡ್ಲಿಕ್ಕೆ ನಿಮ್ಮೊಳಗೆ ಒಂದು ವ್ಯವಸ್ಥೆ ಮಾಡ್ಕೊಂಡು ಮಾಡಿಸಿ ಆದಷ್ಟು. ಈಗ ಬೀದಿ ನಾಯಿ ಎಲ್ಲಿಂದ ಬಂತು? ಯಾರ್ದೋ ಮನೆಯಲ್ಲಿ ಹೆಣ್ಣು ನಾಯಿ ಮರಿ ಇದ್ರೆ ಅದನ್ನ ತಂದು ಬೀದಿಯಲ್ಲಿ ಬಿಟ್ಟ ಕಾರಣ ತಾನೇ ನಾಯಿ ಮರಿ ಆದ್ದು. ಇಲ್ಲದ್ರೆ ಬೀದಿ ನಾಯಿ ತನ್ನಷ್ಟಕ್ಕೆ ಬೀದಿ ನಾಯಿಗಳ ಉತ್ಪತ್ತಿ ಆಗಲ್ಲ. ಯಾರೋ ಮನೆಯಲ್ಲಿ ಸಾಕಿದ ನಾಯಿದು ಮರಿಗಳನ್ನು ತಂದು ಹೊರಗಡೆ ಬಿಟ್ಟು ಬೀದಿ ನಾಯಿಗಳಾಗೋದು. ಸೊ ಅಂತ ಒಂದು ಮನಸ್ಥಿತಿಯನ್ನು ನಿಲ್ಲಿಸಿ ನೀವು ಬೀದಿ ನಾಯಿಗಳು ಆಗದ ಹಾಗೆ ನೋಡ್ಕೊಳ್ಳಿ. ಇರುವಂತ ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಆಗ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಅವುಗಳಿಗೆ ಇಂಜೆಕ್ಷನ್ ಕೊಡಿಸಿ. ನಿಮ್ಮ ಮನೆಯಲ್ಲಿರುವ ನಾಯಿಗಳಿಗೆ ಇಂಜೆಕ್ಷನ್ ಕೊಡಿ. ಒಂದು ವೇಳೆ ದುರದೃಷ್ಟವಶಾತ್ ನಾಯಿ ಕಚ್ಚಿದ್ರೆ ನಿಮ್ಮ ವೈದ್ಯರನ್ನು ಭೇಟಿಯಾಗಿ ಸರಿಯಾದ ವ್ಯಾಕ್ಸಿನ್ ಕೊಡಿಸಿ. ಖಂಡಿತ ರೇಬಿಸ್ ರೋಗವನ್ನು ನಾವು ತಪ್ಪಿಸಬಹುದು. ಓಕೆ, ಎಸ್ ಸರ್. ಬಹಳಷ್ಟು ಕರೆಗಳು ಬರ್ತಾ ಇದ್ರೆ ಕ್ಷಮಿಸಿ, ಸಮಯದ ಅಭಾವ ತುಂಬಾನೇ ಇದೆ, ಹಾಗಿದ್ದಾಗಿ ಇನ್ನು ಮುಂದಕ್ಕೆ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ. ತಮ್ಮಲ್ಲೂ ಕೂಡ ಬಹಳಷ್ಟು ಪ್ರಶ್ನೆಗಳು ಇದ್ರೆ ಅವರವರ ವೈದ್ಯರನ್ನು ಭೇಟಿ ಆದ್ರೆ ಅವರವರ ಪಶು ವೈದ್ಯರಾಗಬಹುದು ಅಥವಾ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯರನ್ನು ಭೇಟಿ ಆದ್ರೆ ಅವರಿಗೆ ಸರಿಯಾದ ಮಾಹಿತಿ ಕೊಡ್ತಾರೆ. ಅವರು ತಮ್ಮಲ್ಲಿ ಈಗ ಮಾತಾಡ್ಲಿಕ್ಕೆ ಕಷ್ಟ ಆದ್ರೂ ಖಂಡಿತ ಅದನ್ನು ಕೂಡ ತಾವು ಹೇಳ್ಬೋದು. ಆದರೆ ಇಷ್ಟು ಇದರ ಬಗ್ಗೆ ಅವೇರ್ನೆಸ್ ಬೇಕು ಅಥವಾ ಇಷ್ಟು ಮಾಹಿತಿ ಬೇಕು ಅಥವಾ ಇಷ್ಟು ಗೊಂದಲ ಇದೆ ಅನ್ನೋದು ಗೊತ್ತಿರಲಿಲ್ಲ. ಬಹಳಷ್ಟು ಜನರಿಗೆ ಬೇಕಿತ್ತು. ಖಂಡಿತ ಗೊಂದಲ ಇದೆ ಹಾಗೂ ಇದು ಖಂಡಿತ ಅತಿ ಅಗತ್ಯವಾದ ಮಾಹಿತಿ ತಾವು ಕೊಡ್ತಾ ಇದ್ದೀರಾ. ಲೆಟ್ ಇಟ್ ಗೋ ಟು ದ ಪೀಪಲ್. ಎಸ್, ನಿಜ. ನಾನು ಎಲ್ಲೋ ಒಂದ್ ಕಡೆ ಇದು ವಿಶ್ವ ರೇಬಿಸ್ ದಿನಾಚರಣೆ, ಇವತ್ತು ವರ್ಲ್ಡ್ ರೇಬಿಸ್ ಡೇ ಅಂತ ಬಂದಾಗ ಈ ಬಗ್ಗೆ ಮಾಹಿತಿ ಜಾಗೃತಿ ಕೊಡೋಣ ಅಂತ ನಿಟ್ಟಿನಲ್ಲಿ ಡಾಕ್ಟರ್ನ ಕರೆದಿದ್ವಿ. ಬಟ್ ಜನರಲ್ಲೂ ಕೂಡ ಇಷ್ಟು ಸಮಸ್ಯೆಗಳಿವೆ, ಇಷ್ಟು ಗೊಂದಲಗಳಿವೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಅಂದರೆ ಇಷ್ಟೇ ಹೇಳುವಂಥದ್ದು, ರೇಬಿಸ್ನ ಆ ಗುಣಲಕ್ಷಣಗಳ ಬಗ್ಗೆ ಯೋಚಿಸುವಂಥದ್ದು, ಭಯ ಪಡುವಂಥದ್ದು ಬೇಡ. ಯಾಕಂತ ಬಂದಾಗ ನಮಗೆ ಯಾವುದಾದ್ರೂ ನಾಯಿ ಕಚ್ಚಿದ್ರೆ ಅಥವಾ ಪರಚಿದ್ರೆ ಏನಾದರೂ ಆದರೆ ಯಾವುದೇ ರೀತಿಯ ಹಿಂದು ಮುಂದೆ ನೋಡದೆ, ನಿರ್ಲಕ್ಷ್ಯ ಮಾಡದೆ ನಾವು ಅದಕ್ಕೆ ಇಂಜೆಕ್ಷನ್ಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ, ವ್ಯಾಕ್ಸಿನೇಷನ್ಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. ಜೊತೆಗೆ ತಾವು ನಾಯಿಯನ್ನು ಅಥವಾ ಬೆಕ್ಕನ್ನು ಮಗುವಿನ ರೀತಿಯಲ್ಲಿ ಮುದ್ದು ಮಾಡ್ತೀರಿ ಅಂತ ಬಂದಾಗ ಪ್ರತಿ ಬಾರಿ ಭಾಳಷ್ಟು ಜನರಿದ್ದಾರೆ ಆ ರೀತಿ ಮಾಡುವವರು. ಸೊ ಆ ರೀತಿ ಇದ್ದಾಗ ಆ ನಾಯಿಗೆ, ಆ ಒಂದು ಬೆಕ್ಕಿಗೆ ಪ್ರತಿ ಬಾರಿ ಡಾಕ್ಟರ್ ಹೇಳಿದಾಗೆ ಕೊಡಬೇಕಾಗಿರುವಂಥ ವ್ಯಾಕ್ಸಿನೇಷನ್ಗಳನ್ನು ಕೊಡ್ತಾ ಇದ್ದರೆ ಯಾವುದೇ ರೀತಿಯ ಸಮಸ್ಯೆಗಳು ಬರಲ್ಲ ಅನ್ನುವಂಥದ್ದು. ಜೊತೆಗೆ ಮಾರಣಾಂತಿಕ ಕಾಯಿಲೆ ಹೌದು, ಒಂದೊಂದು ಕಾಲಘಟ್ಟದಲ್ಲಿ ಬಹಳಷ್ಟು ಜನ ಇದನ್ನು ಸಾವನ್ನಪ್ತಾ ಇದ್ರು, ಯಾಕೆಂದರೆ ಕಚ್ಚಿದ ಮೇಲೆ ಸಾವು ಗ್ಯಾರಂಟಿ ಅನ್ನುವಂಥದ್ದಿತ್ತು. ಆದರೆ ತದನಂತರ ಇದಕ್ಕೆ ವ್ಯಾಕ್ಸಿನೇಷನ್ ಬಂದಿದೆ, 100ಕ್ಕೆ 100 ಇದು ಗುಣ ಆಗುತ್ತೆ. ಆದರೆ ಸರಿಯಾದ ಸಮಯದಲ್ಲಿ ಆದಷ್ಟು ಬೇಗ ನಾವು
ವ್ಯಾಕ್ಸಿನೇಷನ್ಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. ಒಂದು ಎಕ್ಸ್ಟೆಂಟ್ ಹೋಯಿತು ಅಂತ ಬಂದಾಗ ಭಾಳಷ್ಟು ಕಷ್ಟ. ಈಗಾಗಲೇ ಪಡುಬಿದ್ರಿಂದ ಕರೆ ಮಾಡಿದಂಥ ಅವರು ಹೇಳಿದರು, ಅವರ ಅಸಹಾಯಕತೆಯನ್ನು ಹೇಳಿದರು. ಅಂದರೆ ಒಂದು ಎಕ್ಸ್ಟೆಂಟ್ ಹೋದ್ಮೇಲೆ ಭಾಳಷ್ಟು ಕಷ್ಟ. ಜೊತೆಗೆ ಯಾವುದಾದ್ರೂ ಮಕ್ಕಳಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ನಾಯಿ ಕಚ್ಚಿದ್ರೆ ಅಥವಾ ಬೆಕ್ಕು ಕಚ್ಚಿದ್ರೆ ದಯಮಾಡಿ ಅದನ್ನು ಮುಚ್ಚಿಡಬೇಡಿ. ಮುಚ್ಚಿಟ್ರೆ ಅದಕ್ಕಿಂತ ಘೋರ ದುರಂತ ಮತ್ತೊಂದಿಲ್ಲ. ಮುಚ್ಚಿಡಬೇಡಿ, ಓಪನ್ ಅಪ್ ಆಗಿ ಹೇಳಿ. ತದನಂತರ ಸಣ್ಣ ಇಂಜೆಕ್ಷನ್, ಈ ಹಿಂದಿನ ರೀತಿಯಲ್ಲಿ 14 ಇಂಜೆಕ್ಷನ್ಗಳನ್ನು ಹೊಕ್ಕುಳಗಳಲ್ಲಿ ಕೊಡುವಂಥ ಪರಿಸ್ಥಿತಿ ಇಲ್ಲ. ಈಗ 5 ಇಂಜೆಕ್ಷನ್, ಅದು ಕೂಡ ಯಾವುದೇ ರೀತಿ ನೋವು ಆಗಲ್ಲ ಅಂತ ಹೇಳ್ತಾರೆ ಡಾಕ್ಟರ್. ಸಪೂರ ಸೂಜಿ. ಯಾಕಂದರೆ ಬಹಳಷ್ಟು ಮಕ್ಕಳು ಮನೆಯಲ್ಲಿ ಹೇಳಲಿಕ್ಕೆ ಹೆದರುವಂಥದ್ದು ಬಿಕಾಸ್ ಆಫ್ ಇಂಜೆಕ್ಷನ್. ಸೊ ದಟ್ಸ್ ವೈ ಹಾಗಿದ್ದಾಗ ದಯಮಾಡಿ ಹೇಳಿ. 5 ಇಂಜೆಕ್ಷನ್ಗಳು ಮಾತ್ರ, ಅದು ಕೂಡ ಸಪೂರ ಸೂಜಿಯಿಂದ ಯಾವುದೇ ರೀತಿಯ ನೋವು ಇಲ್ಲದಂಥ ಸೂಜಿಯನ್ನು ಇಂಜೆಕ್ಷನ್ ಆಗಿ ಕೊಡ್ತಾರೆ. ಸೊ ಹಾಗಿದ್ದಾಗ ದಯಮಾಡಿ ತಪ್ಪುಗಳನ್ನು ಮಾಡಬೇಡಿ. ಒಂದು ಜೀವ ಅನ್ನುವಂಥದ್ದು ಅತಿ ಅಮೂಲ್ಯವಾಗಿರುವಂಥದ್ದು. ಸೊ ಹಾಗೆ ನನಗಂತೂ ಬಹಳಷ್ಟು ಅಪ್ಸೆಟ್ ಆಗಿದೆ ಆ ವಿಡಿಯೋಗಳನ್ನು ನೋಡಿದಾಗ. ಯಾಕೆಂದರೆ ಅಂಥ ಪರಿಸ್ಥಿತಿ ಯಾರಿಗೂ ಕೂಡ ಬರುವಂಥದ್ದು ಬೇಡ ಅನ್ನುವಂಥದ್ದು ನಮ್ಮ ಆಶಯ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಡಾಕ್ಟರ್ ಅವರಿಗೆ. ಯಾಕಂದರೆ ಈ ಒಂದು ಅಮೂಲ್ಯವಾದಂಥ ಸಮಯ, ಅಮೂಲ್ಯವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ವೀಕ್ಷಕರಿಗೆ, ಜೊತೆಗೆ ನಮ್ಮ ಪ್ರೇಕ್ಷಕರಿಗೆ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾಳಷ್ಟು ಒಳ್ಳೆಯ ಕಮೆಂಟ್ಸ್ಗಳನ್ನು ಅವರ ಇನ್ಫಾರ್ಮೇಷನ್ಗೆ ಬರ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಒನ್ಸ್ ಅಗೇನ್ ಹೇಳ್ತಾ ಇದ್ವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.